ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾನಿವತ್ತು ಮಾತಾಡ್ತಿರುವಂತಹ ವಿಚಾರ ಒಂದು ಅಸಹಾಯಕತೆ ಇರುವಂತಹ ಒಂದು ಮಹಿಳೆಯ ಅಳಲನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಮ್ಮ ತುಳುನಾಡಿನ ಯುವಕ ಕಷ್ಟದಲ್ಲಿದ್ದಾನೆ. ಪತಿ ಯಾವಾಗ ಬರ್ತಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಬಕ್ಕ ಪಕ್ಷಿಯಂತೆ ಕಾಯ್ತಾ ಇರುವಂತಹ ಅಸಹಾಯಕ ಮಹಿಳೆ ಪತಿ ಎಲ್ಲಿದ್ದಾನೆ ಅಂತ ಬಂದಾಗ ಹೊರದೇಶದಲ್ಲಿದ್ದಾರೆ. ಹೊರದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಬಂದಾಗ ಹೊರದೇಶದಲ್ಲಿ ಜೈಲಿನಲ್ಲಿದ್ದಾರೆ ಅನ್ನುವಂಥದ್ದು. ವಿದೇಶದಲ್ಲಿರುವಂತಹ ಜೈಲಿನಲ್ಲಿ ನರಕ ಯಾತನೆಯನ್ನ ಅನುಭವಿಸ್ತಾ ಇರುವಂತಹ ಅಸಹಾಯಕನಾಗಿರುವಂತಹ ನಮ್ಮ ತುಳುವನ ಬಗ್ಗೆ ನಾನಿವತ್ತು ಮಾತನಾಡ್ತಿದ್ದೇನೆ. ಆ ತುಳುವನ ಬಗ್ಗೆ ನಾವೆಲ್ಲರೂ ಕೂಡ ಅವರ ಜೊತೆ ಇರಬೇಕಾಗುತ್ತೆ, ನ್ಯಾಯ ಕೊಡಬೇಕಾಗುತ್ತೆ ಆ ತುಳುವನಿಗೆ. ಕಾರಣ ನಾವು ಈ ಹಿಂದೆಯೂ ಕೂಡ ಕೇಳಿದ್ದೇವೆ, ನಮ್ಮ ತುಳುನಾಡಿನ ಒಬ್ಬ ಯುವಕನಿಗೆ ಹರೀಶ್ ಬಂಗೇರ್ ಅನ್ನುವಂತಹ ಪ್ರಕರಣವನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ತಾನು ಮಾಡದಂತಹ ತಪ್ಪಿಗೆ ಆತ ಅನುಭವಿಸಿದಂತಹ ಶಿಕ್ಷೆ. ಇದೀಗ ಅಂಥದ್ದೇ ಒಂದು ಪ್ರಕರಣ ಮತ್ತೆ ನಮ್ಮ ಮಂಗಳೂರಿನಲ್ಲಿ ಮರುಕಳಿಸಿರುವಂಥದ್ದು. ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಶೈಲೇಶ್ ಅನ್ನುವಂತಹ ಯುವಕ ಹೊರದೇಶಕ್ಕೆ ಹೋಗ್ತಾರೆ. ಸೌದಿ ಅರೇಬಿಯಾದಲ್ಲಿ ತಾನು ತನ್ನ ಹೊಟ್ಟೆಪಾಡಿಗೋಸ್ಕರ ಜೊತೆಗೆ ತನ್ನ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಬೇಕು ಅನ್ನುವಂತಹ ಒಂದು ಆಸೆ ಕನಸುಗಳನ್ನ ಹೊತ್ತುಕೊಂಡು ಹೋಗಿರುವಂತಹ ಶೈಲೇಶ್ ಅವರು ಇದೀಗ ಸೌದಿ ಅರೇಬಿಯಾದ ಜೈಲಿನಲ್ಲಿದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ, ತಾನು ತಪ್ಪೇ ಮಾಡಿಲ್ಲ, ಮಾಡದ ತಪ್ಪಿಗೆ ಯಾರೋ ಕಿಡಿಗೇಡಿಗಳು ಮಾಡಿರುವಂತಹ ಕುತಂತ್ರಕ್ಕೆ ಆತ ಬಲಿಯಾಗಿದ್ದಾರೆ. ಈ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ವಿಶೇಷ ಕಾರ್ಯಕ್ರಮ ಶೈಲೇಶ್ ಕಣ್ಣೀರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಸೌದಿಯಿಂದ ಬಿಡುಗಡೆಯಾಗಿ ಜೈಲಿಂದ ಬಿಡುಗಡೆಯಾಗಿ ಬಂದಿರುವಂತಹ ಹರೀಶ್ ಬಂಗೇರ್ ಅವರ ಪ್ರಕರಣ ನಮ್ಮ ಕಣ್ಣ ಮುಂದೆ ಇದ್ದಾಗಲೇ ಇದೀಗ ಶೈಲೇಶ್ ಅವರ ಪ್ರಕರಣ ನಮ್ಮ ಕಣ್ಣ ಮುಂದೆ ಇದೆ. ಬಿಕರ್ನ ಕಟ್ಟೆಯಲ್ಲಿರುವಂತಹ ಶೈಲೇಶ್ ಸೌದಿ ಅರೇಬಿಯಾದಲ್ಲಿ ಬರೋಬ್ಬರಿ 25 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಫೇಸ್ಬುಕ್ ಪೋಸ್ಟ್, ಅದರಲ್ಲೂ ಕೂಡ ಫೇಸ್ಬುಕ್ ಪೋಸ್ಟ್ ಏನಿದೆ, ಇದರಿಂದ ಅವರ ಜೀವನ ಇದೀಗ ಅತಂತ್ರ ಆಗಿರುವಂಥದ್ದು. ಸೌದಿ ಅರೇಬಿಯಾದ ಜೈಲಿನಲ್ಲಿದ್ದಾರೆ. ಅಷ್ಟೇ ಕೂಡ ಏನಾಗಿದೆ, ಯಾರು ಇವರ ವಿರುದ್ಧ ಕುತಂತ್ರಗಳನ್ನ ಮಾಡಿದ್ದಾರೆ, ಯಾವ ರೀತಿ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ಈ ಬಗ್ಗೆ ನಿನ್ನೆಯ ದಿನ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯಲಾಗಿತ್ತು ಕೊಟ್ಟಾರಿ ಸಮಾಜ ಸುಧಾರಕ ಸಂಘದಿಂದ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮಂಗಳೂರಿನ ಬಿಕರ್ನಕಟ್ಟೆ ಶೈಲೇಶ್ ಎಂಬುವರು ಕಳೆದ 25 ವರ್ಷಗಳಿಂದ ಸೌದಿ ಅರೇಬಿಯಾ ದೇಶದಲ್ಲಿ ಕೆಲಸ ಮಾಡುತ್ತಿದ್ದು, ತಾನು ಮಾಡದ ತಪ್ಪಿಗೆ ವಿದೇಶದ ಜೈಲಿನಲ್ಲಿ ಬಂಧಿಯಾಗಿದ್ದಾರೆ. ಶೈಲೇಶ್ ಅವರ ಬಂಧನ ಮುಕ್ತ ಮಾಡಿ ತಾಯ್ನಾಡಿಗೆ ಮರಳುವಂತೆ ಭಾರತ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಕೊಟ್ಟಾರಿ ಸಮಾಜ ಸುಧಾರಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಜಿತೇಂದ್ರ ಕೊಟ್ಟಾರಿ ಮನವಿ ಮಾಡಿದ್ದಾರೆ. ಇಂದು ಬೆಳಿಗ್ಗೆ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಶೈಲೇಶ್ ಅವರು ತನ್ನ ಫೇಸ್ಬುಕ್ನಲ್ಲಿ ದೇಶ ಪ್ರೇಮದ ಪೋಸ್ಟ್ ಅನ್ನ ಮಾಡಿದ್ರು. ಇದನ್ನ ಫೇಸ್ಬುಕ್ನಿಂದ ತೆಗೆಯುವಂತೆ ಅವರಿಗೆ ಬೆದರಿಕೆ ಬಂದಾಗ ಆ ಪೋಸ್ಟ್ ಅನ್ನ ತೆಗೆದುಹಾಕಿದ್ರು. ಇದಾದ 2020 ಜನವರಿ 16ರಂದು ಫೇಸ್ಬುಕ್ನಲ್ಲಿ ಶೈಲೇಶ್ ಕುಮಾರ್ ಹೆಸರಿನಲ್ಲಿ ಫೇಕ್ ಐಡಿ ಸೃಷ್ಟಿಯಾಗಿದ್ದು, ಇಸ್ಲಾಂ ವಿರೋಧಿ ಪೋಸ್ಟ್ಗಳು, ಸೌದಿ ದೊರೆಯ ಬಗೆಗಿನ ವಿರುದ್ಧದ ಅನೇಕ ಪೋಸ್ಟ್ಗಳು ಅಪ್ಲೋಡ್ ಆಗಿದ್ವು. ಸ್ವತಃ ತನ್ನ ಕಂಪನಿಗೆ ಈ ಬಗ್ಗೆ ಮಾಹಿತಿ ನೀಡಿದಾಗ ಕಂಪನಿ ಪೊಲೀಸರಿಗೆ ದೂರು ನೀಡುವಂತೆ ಸೂಚಿಸಿದ್ರು. ಶೈಲೇಶ್ ಕುಮಾರ್ ಕೊಟ್ಟಾರಿ ಇವರ ಬಂಧನ ಕಳೆದ 18 ತಿಂಗಳ ಹಿಂದೆ ಸೌದಿ ಅರೇಬಿಯಾದಲ್ಲಿ ಆಗಿದೆ. ಏನು ಅವರ ಫೇಸ್ಬುಕ್ ಐಡಿಯನ್ನು ಫೇಕ್ ಮಾಡಿ ಕೆಲವು ದುಷ್ಕರ್ಮಿಗಳು ಮಾಡಿರ್ತಕ್ಕಂಥ ಒಂದು ಕೃತ್ಯದಿಂದ ಅವರಿವತ್ತು ಸೌದಿ ಅರೇಬಿಯಾದಲ್ಲಿ ಸೆರೆಮನೆ ವಾಸವನ್ನು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಅದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಶೈಲೇಶ್ ಕುಮಾರ್ ಈ ರೀತಿಯ ಕೃತ್ಯವನ್ನು ಮಾಡಲೇ ಇಲ್ಲ. ಆದರೆ ಅವರ ಬಂಧನ ಆದ ನಂತರ ಅವರ ಬಿಡುಗಡೆಗೆ ಏನು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾದಂಥ ಅಗತ್ಯ ಇವತ್ತು ಭಾರತ ಸರ್ಕಾರದ ವಿದೇಶಾಂಗ ಇಲಾಖೆಯ ಮುಖಾಂತರ ಸೌದಿ ಅರೇಬಿಯಾದಲ್ಲಿರ್ತಕ್ಕಂಥ ಇಂಡಿಯನ್ ಕಾನ್ಸುಲೇಟ್ನ ಮುಖಾಂತರ ಆಗಬೇಕು ಅಂತ ಹೇಳುವಂಥ ವಿಚಾರವನ್ನು ಮನಗಂಡು ಇವತ್ತು ಅವರ ಕುಟುಂಬದವರು ಮತ್ತು ನಾನು ಕೊಟ್ಟಾರಿ ಸಮಾಜ ಸುಧಾರಕ ಸಂಘದ ಪರವಾಗಿ ಆ ಒಂದು ವಿಚಾರವನ್ನು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೇನೆ. 2020 ಫೆಬ್ರವರಿ 23ರಂದು ಖುದ್ದು ದೂರು ನೀಡಲು ಪೊಲೀಸ್ ಠಾಣೆಗೆ ತೆರಳಿದಾಗ ಅಲ್ಲಿನ ಪೊಲೀಸರು ಶೈಲೇಶ್ ಕುಮಾರ್ ಅವರನ್ನೇ ಬಂಧಿಸುತ್ತಾರೆ.
ಕುಟುಂಬ ಸದಸ್ಯರಿಗೆ ಮಾಹಿತಿಯನ್ನ ನೀಡುತ್ತಾರೆ. ಈ ಬಗ್ಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಮುಖಾಂತರ ವಿದೇಶಾಂಗ ಇಲಾಖೆಗೆ ಈ ಬಗ್ಗೆ ದೂರನ್ನ ನೀಡುತ್ತಾರೆ. ಆದರೆ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಅವರ ಬಿಡುಗಡೆಗೆ ರಾಯಭಾರ ಕಚೇರಿ ಜೊತೆಗೆ ಮಾತುಕತೆ ನಡೆಸಲಾಗಿದೆ. ಇದು ಇಸ್ಲಾಂ ಅಥವಾ ಸೌದಿ ದೊರೆಯ ವಿರುದ್ಧದ ಪ್ರಕರಣ ಆದುದರಿಂದ ಯಾರೂ ನೇರವಾಗಿ ಮುಂದೆ ಬರಲು ತಯಾರಿಲ್ಲ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಂದರ್ಭ ಪತ್ರಿಕಾಗೋಷ್ಠಿಯಲ್ಲಿ ಶೈಲೇಶ್ ಪತ್ನಿ ಕವಿತಾ ಶೈಲೇಶ್ ಕೊಠಾರಿ, ಪುತ್ರಿ ವಕೀಲರಾದಂಥ ಶ್ರೇಯಸ್ ಉಪಸ್ಥಿತರಿದ್ದರು. ನನ್ನ ಗಂಡನ ಅರೆಸ್ಟ್ ಆಗಿ 1 ವರ್ಷ 8 ತಿಂಗಳಾಯಿತು. ಯಾವುದೇ ಅವರು ಎಂಥ ಗೊತ್ತಿಲ್ಲ. ಅವ್ರ ಫೋನ್ ಸಹ ಸರಿಯಾಗಿ ಕೊಡೋದಿಲ್ಲ. ಅಲ್ಲಿ ಮಾತಾಡಿದ 2 ನಿಮಿಷ ಕೊಡ್ತಾರೆ ಅಷ್ಟೇ. ಮತ್ತು ಏನಿಲ್ಲ, ನಮಗೆ ಆದಷ್ಟು ಬೇಗ ಒಂದು ಬಂಧನದಿಂದ ಬಿಡುಗಡೆ ಮಾಡಬೇಕಂತ ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ತೇನೆ. 1 ವರ್ಷ 8 ತಿಂಗಳಾಯಿತು. ಸಂಪರ್ಕ ಮಾಡ್ತಾರೆ, 1-2 ನಿಮಿಷ 3 ನಿಮಿಷ ಕೊಡ್ತಾರೆ. ಎಸ್, ಇವತ್ತಿನ ಕಾರ್ಯಕ್ರಮ ಅನ್ನೋದಕ್ಕಿಂತ ಜಾಸ್ತಿಯಾಗಿ ನಾನು ಈ ನೊಂದ ಒಂದು ಕುಟುಂಬ ಏನಿದೆ, ಅಸಹಾಯಕರಾಗಿರುವಂತಹ ಮಹಿಳೆ ಏನಿದೆ, ಆ ಮಹಿಳೆಯ 2 ಮಕ್ಕಳೇನಿದ್ದಾರೆ, ಆ ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಆಸರೆಯಾಗಬೇಕಾಗುತ್ತೆ ಈ ಸಂದರ್ಭಗಳಲ್ಲಿ. ಕಾರಣ ಈ ಒಂದು ಕುತಂತ್ರಕ್ಕೆ ಬಲಿಯಾಗಿರುವಂತಹ ಶೈಲೇಶ್ ಅವರು ಹೊರದೇಶದ ಜೈಲಿನಲ್ಲಿದ್ದಾರೆ, ವಿದೇಶದ ಜೈಲಿನಲ್ಲಿದ್ದಾರೆ. ಕೇಳಿದಿರಾ? ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಬರೋಬ್ಬರಿ 1 ವರ್ಷ 8 ತಿಂಗಳಿನಿಂದ ಜೈಲಿನಲ್ಲಿದ್ದಾರೆ, ಸೆರೆಮನೆ ವಾಸ ಅನುಭವಿಸ್ತಾ ಇದ್ದಾರೆ ಅಂತ ಬಂದಾಗ ಆ ಕುಟುಂಬ ಎಷ್ಟು ಕಷ್ಟಪಟ್ಟಿರಬಹುದು ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಈ 1 ವರ್ಷದಿಂದಲೂ ಕೂಡ ಈ ಪ್ರಕರಣ ಯಾಕೆ ಬೆಳಕಿಗೆ ಬಂದಿಲ್ಲ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಈ ರೀತಿ ಆದರೂ ಕೂಡ ನಮ್ಮವರು ಹೊಟ್ಟೆಪಾಡಿಗೋಸ್ಕರ ಹೊರದೇಶಕ್ಕೆ ಹೋಗ್ತಾರೆ, ದುಡಿತಾರೆ, ಅನೇಕ ಆಸೆ ಆಕಾಂಕ್ಷೆ ಕನಸುಗಳನ್ನು ಇಟ್ಟುಕೊಂಡು. ಈ ಸಂದರ್ಭ ನಮ್ಮ ಪರವಾಗಿ, ಇಲ್ಲಿಯ ನಾಗರಿಕರ ಪರವಾಗಿ ನಮ್ಮ ಸರ್ಕಾರ ನಿಂತ್ಕೊಳ್ಬೇಕಾಗುತ್ತೆ. ಆದರೆ ಮಾಡದ ತಪ್ಪಿಗೆ, ತಪ್ಪು ಮಾಡಿದರೆ ಎಸ್ ಓಕೆ ಒಪ್ಕೊಳ್ಬೇಕಾಗುತ್ತೆ, ಮಾಡದ ತಪ್ಪಿಗೆ, ಯಾಕಂದ್ರೆ ನಮ್ಮ ಕಣ್ಣ ಮುಂದೆ ಒಂದು ಪ್ರಕರಣ ಇದೆ, ಹರೀಶ್ ಬಂಗೇರ ಪ್ರಕರಣ ಯಾವ ರೀತಿ ವ್ಯವಸ್ಥಿತವಾಗಿ ಮಾಡಲಾಗಿತ್ತು ಅನ್ನುವಂಥದ್ದು. ಅದರಲ್ಲೂ ಕೂಡ ಈ ಒಂದು ಪ್ರಕರಣದಲ್ಲೂ ಕೂಡ ತಾವು ನೋಡಿದಿರ ಎಳೆಯಾಗಿರುವಂತಹ ವಿಚಾರಗಳು ನಾನು ಮುಂದಕ್ಕೆ ಮಾತನಾಡ್ತೇನೆ. ಎಸ್, ಈ ಒಂದು ಕುಟುಂಬಕ್ಕೆ ನ್ಯಾಯ ಬೇಕಾಗಿದೆ. ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತಿದಂತಹ ಸಂಘಟನೆ ಕೂಡ ನಮ್ಮ ಜೊತೆ ಇದೆ. ಜೊತೆಗೆ ಆ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು. ಜೊತೆಗೆ ಶೈಲೇಶ್ ಅವರ ಪತ್ನಿಯು ಕೂಡ ಅಸಹಾಯಕತೆಯಿಂದ ನಮ್ಮ ಕೂಡ್ಲ ವಾಹಿನಿಗೆ ಇವತ್ತು ಬಂದಿದ್ದಾರೆ, ಮಾತಾಡಬೇಕು. ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್. ಶೈಲೇಶ್ ಪತ್ನಿಯವರು ಕವಿತಾ ಶೈಲೇಶ್ ಕೊಠಾರಿ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್ ತಮಗೆ. ನಮಸ್ತೆ ಮೇಡಮ್. ಅದೇ ರೀತಿ ನಮ್ಮ ಜೊತೆ ವಕೀಲರಿದ್ದಾರೆ, ಶ್ರೇಯಸ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಶ್ರೇಯಸ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಈ ಒಂದು ವಿಚಾರ ನಡೆದಾಗ ಶೈಲೇಶ್ ಅವರಿಗೆ ನ್ಯಾಯ ಒದಗಿಸಬೇಕು ಅನ್ನುವಂತಹ ವಿಚಾರಗಳಲ್ಲಿ ಮುಂದಕ್ಕೆ ಬಂದಿರುವಂತಹ ಕೊಟ್ಟಾರಿ ಸಮಾಜ ಸುಧಾರಕ ಸಂಘದ ಜಿಲ್ಲಾ ಉಪಾಧ್ಯಕ್ಷರು, ಆತ್ಮೀಯವಾಗಿರುವಂತಹ ಸ್ವಾಗತ ಜಿತೇಂದ್ರ ಕೊಟ್ಟಾರಿ ಅವರಿಗೆ. ನಮಸ್ತೆ ಸರ್. ಮೊದಲದಾಗಿ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಈ ಒಂದು ವಿಚಾರವನ್ನ ಮಾಧ್ಯಮದ ಮುಂದಕ್ಕೆ, ಜೊತೆಗೆ ಸಮಾಜದ ಮುಂದಕ್ಕೆ ತಂದು ತೋರಿಸಿದ್ದಾರೆ. ಯಾಕಂದ್ರೆ 1 ವರ್ಷ 8 ತಿಂಗಳು ಬರೋಬ್ಬರಿ ಜೈಲಿನಲ್ಲಿದ್ದಾರೆ ಅಂತ ಬಂದಾಗ ಹೌ ಅನ್ನುವಂಥ ಪ್ರಶ್ನೆ ನಮಗೆ ಮೊದಲದಾಗಿ ಬರುವಂತದ್ದು. ಯಾಕೆ ಗೊತ್ತಾಗಿಲ್ಲ ನಮ್ಗಳಿಗೆ ಅನ್ನುವಂಥ ಪ್ರಶ್ನೆ ಒಂದ್ ಕಡೆ ಬರುತ್ತೆ. ಹೌದಾ, ಈ ರೀತಿ ಕೂಡ ಆಗುತ್ತೆ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಮಾಡದ ತಪ್ಪಿಗೆ ಈ ರೀತಿಯ ಶಿಕ್ಷೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಬಂದಾಗ ಏನ್ ಮಾಡ್ತಾ ಇದ್ದೇವೆ ನಾವುಗಳಂತ ಪ್ರಶ್ನೆ ಕೂಡ ನಮ್ಮ ಮುಂದಕ್ಕೆ ಬರುತ್ತೆ. ಫಸ್ಟ್ ರಿಯಾಕ್ಷನ್ ನಿಮ್ಮಲ್ಲೇ ನಾನು ಕೇಳ್ತೇನೆ. ಎಸ್ ಸರ್. ಖಂಡಿತವಾಗಿ ಇವತ್ತು ಈ ಒಂದು ಪ್ರಕರಣ ಏನಿದೆ ಇದು ಅತ್ಯಂತ ದುಃಖಕರವಾಗಿರುವಂತಹದ್ದು. ತನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿ ಸುಮಾರು 25 ವರ್ಷಗಳಿಂದ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬರು ಶೈಲೇಶ್ ಕುಮಾರ್ ಅವರು ಇವತ್ತು ಬಂಧನಕ್ಕೆ ಒಳಗಾಗಿದ್ದಾರೆ. ಬಂಧನಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೋಸ್ಕರ ಅಂತ ಹೇಳುವಂಥದ್ದು ಪ್ರಶ್ನೆ ಬರ್ತದೆ. ಅಲ್ಲಿ ಯಾವುದೇ ಕಾನೂನಿನ ವಿರುದ್ಧ ಮಾಡಿರ್ತಕ್ಕಂಥ ಕೃತ್ಯ ಅಥವಾ ಯಾವುದಾದ್ರೂ ಒಂದು ಡ್ರಗ್ಸ್ ಜಾಲದಲ್ಲಿ ಅಥವಾ ಯಾವುದೇ ರೀತಿಯ ಅಪರಾಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಂಥ ಶೈಲೇಶ್ ಕುಮಾರ್ ಅಲ್ಲ. ಅವ್ರು ಯಾಕೆ ಬಂಧನ ಆಗಿದ್ದಾರೆ ಅಂತ ಕೇಳಿದ್ರೆ, ಏನು ಶೈಲೇಶ್ ಕುಮಾರ್ ಅವರ ಹೆಸರಿನಲ್ಲಿ ಫೇಸ್ಬುಕ್ ಅಲ್ಲಿ ನಕಲಿ ಖಾತೆಯನ್ನು ತೆರೆದು ಅದರಲ್ಲಿ ಇಸ್ಲಾಂ ವಿರುದ್ಧವಾಗಿ ಮತ್ತು ಆ ದೇಶದ ದೊರೆಯ ವಿರುದ್ಧವಾಗಿ ಕೆಲವೊಂದು ಪೋಸ್ಟ್ಗಳನ್ನು ಹಾಕಿರ್ತಾರೆ. ಆದರೆ ಅವರು ಯಾರು ಹಾಕಿದ್ರು ಅಂತ ಕೇಳಿದ್ರೆ ಯಾಕೆ ಹಾಕಿದ್ರು ಅಂತ ಕೂಡ ಕೇಳಬಹುದು ನಾವು. ಈ ಶೈಲೇಶ್ ಪ್ರಕರಣಕ್ಕಿಂತ ಮುಂಚೆ ಹರೀಶ್ ಬಂಗೇರ್ ಪ್ರಕರಣ ನಾವೆಲ್ಲ ಗೊತ್ತಿದೆ ನಮಗೆ. ಆ ಪ್ರಕರಣ ನಮಗೇನು ಈ ಶೈಲೇಶ್ ಕುಮಾರ್ ಪ್ರಕರಣ ಏನು ಹೊಸತಲ್ಲ. ಯಾಕೆ ಹಾಕಿದ್ರು ಅಂತ ಕೇಳಿದ್ರೆ, ಶೈಲೇಶ್ ಕುಮಾರ್ ಆಗಲಿ ಹರೀಶ್ ಬಂಗೇರ್ ಆಗಲಿ ಅವರು ಸೌದಿ ಅರೇಬಿಯಾದಲ್ಲಿ ಇದ್ರೂ ಕೂಡ ತಮ್ಮ ದೇಶದ ಮೇಲೆ ಪ್ರೀತಿಯಿಂದ, ದೇಶ ಪ್ರೇಮದ ಮುಖಾಂತರ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರವಾಗಿ
ಕೆಲವೊಂದು ಪೋಸ್ಟ್ಗಳನ್ನು ಅವರ ಸ್ವಂತ ಫೇಸ್ಬುಕ್ ಖಾತೆಯಲ್ಲಿ ಹಾಕ್ತಾ ಇದ್ರು. ಇದನ್ನ ಅಲ್ಲೇ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥ ಈ ದೇಶದ ಕೆಲವೊಂದು ಮತೀಯವಾದಿಗಳು ಅಂತ ಹೇಳ್ಬೋದು, ಅಥವಾ ಏನು ಅವರ ಮಾನಸಿಕತೆ ದೇಶದ ವಿರೋಧವಾಗಿರ್ತಕ್ಕಂಥ ಮಾನಸಿಕತೆಯಲ್ಲಿರ್ತಕ್ಕಂಥ ಕೆಲವೊಂದು ಯುವಕರು ಅಲ್ಲಿ ಈ ಇಬ್ಬರ ಫೇಸ್ಬುಕ್ ಖಾತೆಯನ್ನು ನಕಲಿ ಮಾಡ್ತಾರೆ. ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿ ಅವರು ಈ ಪೋಸ್ಟ್ಗಳನ್ನು ಅವರಿಗೆ ಆ ಒಂದು ನಕಲಿ ಖಾತೆಯ ಮುಖಾಂತರ ಹಾಕಿರ್ತಾರೆ. ಏನು ಹರೀಶ್ ಬಂಗೇರ ಬಂಧನ ಆಯಿತು, ಅದೇ ರೀತಿಯಾಗಿ ಶೈಲೇಶ್ ಕುಮಾರ್ ಬಂಧನವೂ ಕೂಡ ಸೌದಿ ಅರೇಬಿಯಾದಲ್ಲಿ ಆಗಿದೆ. ಸೊ ಸೌದಿ ಅರೇಬಿಯಾದಲ್ಲಿ ಇವಾಗ 1 ವರ್ಷ 6 ತಿಂಗಳು ಒಂದು 18 ತಿಂಗಳ ಕಾಲ ಈ ಶೈಲೇಶ್ ಕುಮಾರ್ಗೆ ಯಾಕೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳುವಂಥದ್ದು ಅವರ ಕುಟುಂಬದವರ ಒಂದು ಪ್ರಶ್ನೆ. ನಿಜ ನಿಜ. ಸೊ ಅದರ ಬಗ್ಗೆ ಕಾನೂನಿನ ಮುಖಾಂತರ ಇಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ಸಂಬಂಧಿಕರು ವಕೀಲರು ಶ್ರೇಯಸ್ ಮಾಡಿದ್ದಾರೆ, ಮತ್ತು ಅವರ ಇಡೀ ಕುಟುಂಬ ಸದಸ್ಯರು ಕೂಡ ಆ ಬಗ್ಗೆ ಪ್ರಯತ್ನವನ್ನು ಮಾಡಿ ನಮ್ಮ ಸಂಸದರಿಗೆ ಮನವಿಯನ್ನು ಕೊಟ್ಟಿದ್ದಾರೆ, ಕೇಂದ್ರದ ಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ, ಈ ಜಿಲ್ಲೆಯ ಪೊಲೀಸ್ ಇಲಾಖೆ ಸಿಟಿ ಸೈಬರ್ ಕ್ರೈಮ್ಗೂ ಕೂಡ ದೂರನ್ನು ನೀಡಿದ್ದಾರೆ. ಓಕೆ. ಆದರೆ ಸರ್ಕಾರ ಕೂಡ ಇದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದರ ಬಗ್ಗೆ ಅನೇಕ ಕ್ರಮಗಳನ್ನು ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮ ಸಂಸದರು ಕೂಡ ಅವರು ನೇರವಾಗಿ ವಿದೇಶಾಂಗ ಇಲಾಖೆಯನ್ನು ಕೇಳಿಕೊಂಡಿದ್ದಾರೆ. ಅವರು ಕೂಡ ಇಂಡಿಯನ್ ಕಾನ್ಸುಲೇಟ್ಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಇಷ್ಟರವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏನು ಫಲಿತಾಂಶ ಯಾವುದು ಬರಲಿಲ್ಲ ಅಂತ ಹೇಳುವಂಥದ್ದು ಈ ಶೈಲೇಶ್ ಕುಮಾರ್ ಕುಟುಂಬದ ಅಳಲು. ಅದಕ್ಕೆ ಖಂಡಿತವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ ಇಷ್ಟೇ, ದೇಶ ಪ್ರೇಮದ ಬಗ್ಗೆ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಯಾವುದೇ ದೇಶದಲ್ಲಿದ್ದರೂ ಕೂಡ ಒಬ್ಬ ಭಾರತೀಯನಾಗಿ ಅವನ ಒಂದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಅವನ ಆ ಪೋಸ್ಟ್ಗಳನ್ನು ಹಾಕಿದಾಗ ಇವರ ಹಿಂದೆ ಇವರನ್ನು ಕೆಲವೊಂದು ಸಂಕಷ್ಟಕ್ಕೆ ಸಿಲುಕಿಸ್ತಕ್ಕಂಥ ಕೆಲವೊಂದು ವ್ಯವಸ್ಥೆಯನ್ನು ಮಾಡುವಂತಹ ಕೆಲವರು ನಮ್ಮದೇ ದೇಶದ ಕೆಲವು ದೇಶ ವಿರೋಧಿ ಮಾನಸಿಕತೆಯ ಹುಡುಗರಿದ್ದಾರೆ. ಅವರು ಈ ಮಾಡ್ತಕ್ಕಂಥ ಕೃತ್ಯಕ್ಕೆ ಒಂದು ಕೊನೆ ಆಗಬೇಕು, ಯಾರಿಗೂ ಅನ್ಯಾಯ ಆಗಬಾರ್ದು. ಒಂದು ವೇಳೆ ನನ್ನ ಪ್ರಶ್ನೆ ಇಷ್ಟೇ, ಕಳೆದ 25 ವರ್ಷಗಳಿಂದ ಸೌದಿ ಅರೇಬಿಯಾದಲ್ಲಿ ಇದ್ದಂಥ ಶೈಲೇಶ್ ಕುಮಾರಿಗೆ ಆ ಸೌದಿ ಅರೇಬಿಯಾದ ವಿರುದ್ಧವಾಗಿ ಅಥವಾ ಇಸ್ಲಾಮನ ವಿರುದ್ಧವಾಗಿ ತನ್ನ ಸ್ವಂತ ಖಾತೆಯಲ್ಲಿ ಪೋಸ್ಟ್ಗಳನ್ನು ಹಾಕಿದಾಗ ಅಲ್ಲಿ ಕಾನೂನಿನ ಪ್ರಕಾರ ಯಾವ ಶಿಕ್ಷೆಯನ್ನು ನಾನು ಅನುಭವಿಸಬಹುದು ಅಂತ ಹೇಳುವಂಥದ್ದು ಕೂಡ ಶೈಲೇಶ್ ಕುಮಾರ್ಗೆ ಪರಿಜ್ಞಾನ ಇದೆ. ಯಾಕೆಂದ್ರೆ ಶೈಲೇಶ್ ಕುಮಾರ್ ಹೋಗಿ 20 ವರ್ಷಗಳಾಯಿತು. ಕೇವಲ ಕಳೆದ ವರ್ಷ ಅಥವಾ 2 ವರ್ಷದ ಹಿಂದೆ ಹೋಗಿ ಅವರು ಕೆಲಸ ಮಾಡಿದ್ದಲ್ಲ. 20-25 ವರ್ಷಗಳ ಅನುಭವ ಆ ಸೌದಿ ಅರೇಬಿಯಾದಲ್ಲಿ ಇದ್ರೆ ಆ ಸೌದಿ ಅರೇಬಿಯಾದ ಎಲ್ಲ ಕಾನೂನುಗಳ ಏನು ಪರಿಜ್ಞಾನ ಅವರಿಗೆ ಇದ್ದೇ ಇರ್ತದೆ. ಅವರ ಸ್ವಂತ ಖಾತೆಯಲ್ಲಿ ಇದನ್ನು ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಕಲಿ ಖಾತೆಯನ್ನ ಮಾಡಿ ಇವರು ಪೋಸ್ಟ್ಗಳನ್ನು ಹಾಕಿದ್ದಾರೆ. ಆದರೆ ಸೌದಿ ಅರೇಬಿಯಾದ ಸರ್ಕಾರಕ್ಕೆ ಮತ್ತು ಸೌದಿ ಅರೇಬಿಯಾದ ಪೊಲೀಸರಿಗೆ ಈ ಒಂದು ಖಾತೆ ನಕಲಿ ಅಂತ ಹೇಳುವಂಥದ್ದನ್ನ ಪ್ರೂವ್ ಮಾಡಬೇಕು. ಆ ಸಾಕ್ಷಿಯನ್ನ ಯಾರು ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಕಾನ್ಸುಲೇಟ್ ಇವತ್ತು ಕೊಡುವಂತ ಒಂದು ಅವಶ್ಯಕತೆ ಇದೆ. ಸೊ ಅದಕ್ಕೋಸ್ಕರ ಇವರ ಕುಟುಂಬಸ್ಥರು ಯಾವ ರೀತಿಯಾಗಿ ಮನವಿಯನ್ನು ಮಾಡಿದ್ದಾರೆ ಸರ್ಕಾರಕ್ಕೆ, ಅದರ ಒಂದು ವ್ಯವಸ್ಥೆಗಳು ನಡೀತಾ ಇದೆ. ಇಲ್ಲಿ ಪ್ರಶ್ನೆ ಅಂತ ಹೇಳಿದ್ರೆ ಇನ್ನು ಇಷ್ಟು 18 ತಿಂಗಳಾಯಿತು, ಹರೀಶ್ ಬಂಗೇರ್ 6ರಿಂದ 8 ತಿಂಗಳ ಒಳಗೆ ಅವರು ಬಿಡುಗಡೆಯನ್ನು ಹೊಂದಿದ್ದಾರೆ. ನನ್ನ ಗಂಡನಿಗೆ ಅಥವಾ ನನ್ನ ಮಾವನಿಗೆ ಯಾಕೆ ಈಗ ಆಗಿದೆ ಅಂತ ಹೇಳುವಂಥ ಒಂದು ಸಂಶಯ, ಒಂದು ಪ್ರಶ್ನೆ ಅವರಲ್ಲಿ ಮೂಡಿದೆ. ಅದನ್ನ ಖಂಡಿತವಾಗಿ ನಾವು ಕೂಡ ಇವತ್ತು ಕೇಂದ್ರ ಸರ್ಕಾರದ ಮುಖಾಂತರ, ರಾಜ್ಯ ಸರ್ಕಾರದ ಮುಖಾಂತರ, ನಾನು ಕೂಡ ಒಬ್ಬ ಬಿಜೆಪಿಯ ಒಬ್ಬ ಏನು ಪ್ರಮುಖನಾಗಿ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ. ನಳಿನ್ ಕುಮಾರ್ ಕಟೀಲ್ ಅವರ ಹತ್ರ ಕೂಡ ನಿರಂತರ ಸಂಪರ್ಕದಲ್ಲಿ ಇದ್ದೇವೆ. ಆದರೆ ಇವರು ಆ ಒಂದು ವಿಚಾರವನ್ನು ಮಾಧ್ಯಮದ ಮುಖಾಂತರ ತಿಳಿಸಬೇಕು ಅಂತ ಹೇಳುವಂಥ ಒಂದು ಏನು ರಿಕ್ವೆಸ್ಟನ್ನು ಮಾಡಿದಾಗ ನಾವಿವತ್ತು ಕೊಟ್ಟಾರಿ ಸಮಾಜ ಸುಧಾರಕ ಸಂಘದ ಮುಖಾಂತರ ಇದನ್ನು ಮಾಡುವಂಥ ಒಂದು ಜವಾಬ್ದಾರಿ ಕೂಡ ನಮಗಿದೆ. ಅದಕ್ಕೋಸ್ಕರ ಮಾಧ್ಯಮ ಕೂಡ ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ವಿನಂತಿ. ಎಸ್, ಈ ಒಂದು ಅಸಹಾಯಕತೆಯ ಪರಿಸ್ಥಿತಿಯನ್ನ ಸಮಾಜದ ಮುಂದೆ ತಂದಿದ್ದೀರಾ, ಅಭಿನಂದನೆಗಳು ಆ ಒಂದು ವಿಚಾರಕ್ಕೆ. ಜೊತೆಗೆ ಈ ಒಂದು ವಾಸ್ತವ ಸತ್ಯ, ಜೊತೆಗೆ ಇವರು ಅನುಭವಿಸ್ತಾ ಇರುವಂತಹ ನೋವು ಸಮಾಜದ ಮುಂದೆ ಇಡಬೇಕು, ಜನರಿಗೆ ಗೊತ್ತಾಗಬೇಕು. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನಾವು ಮಾಡ್ತಾ ಇರುವಂಥದ್ದು. ನೇರವಾಗಿ ಆ ತಾಯಿಯ ಜೊತೆ ಮಾತಾಡಬೇಕು. ಬಿಫೋರ್ ದಟ್ ಅನೇಕ ಕರೆಗಳು ಬರ್ತಾ ಇದೆ. ನಾನು ಜನರ ಒಂದು ವಿಚಾರಧಾರೆಯನ್ನು ಕೂಡ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ತೆಗೆದುಕೊಳ್ತೇನೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ.
ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಸುಧೀರ್ ಕೋಟೆ ರಿಯಾದ್, ಸೌದಿ ಅರೇಬಿಯಾದಿಂದ. ಸುಧೀರ್ ಕೋಟೆ ಅವರು, ನಮಸ್ತೆ. ನಮಸ್ತೆ ಸುಧೀರ್ ಕೋಟೆ ಅವರು, ನಮಸ್ತೆ ಸರ್, ಮಾತಾಡಿ ಸರ್. ಈ ಒಂದು ನಿನ್ನೆ ನಾನು ಫೇಸ್ಬುಕ್ ನೋಡಿ ನಾನು ಎಲ್ಲ ಪೇಪರ್ ಕಲೆಕ್ಟ್ ಮಾಡಿದ್ದೇನೆ. ಓಕೆ. ಆದ್ರೆ ನಾಳೆ ಶನಿವಾರ ರಜೆ. ಇದರ ವಿಷಯದಲ್ಲಿ ನಾನು ರವಿವಾರ ಆದಿತ್ಯವಾರ ದಿವಸ ನಾನು ಅದರ ಒಂದು ಪ್ರಿಂಟ್ ತೆಗೆದು ಯಾವ ಜೈಲಿನಲ್ಲಿ ಇದ್ದಾರೆ, ಯಾವ ಕೇಸ್ ಇರುವುದೆಲ್ಲ ನಾನು ಪರಿಶೀಲನೆ ಮಾಡ್ತೇನೆ ನಾನು. ಓಕೆ ಓಕೆ. ಓಕೆ. ನಮ್ಗೆ ಕೂಡ ಈ ವ್ಯಕ್ತಿಯ ಪರಿಚಯ ಇದೆ. ಓಕೆ, ಇವರ ಗೊತ್ತಿದೆ ಇವರ ಬಗ್ಗೆ ತಮ್ಗೆ? ಹೌದು, ನಾವು ನಮ್ಮ ರಿಯಲ್ ಎಸ್ಟೇಟ್ ಇರುವಾಗ ಇವರು ಬರ್ತಾ ಇದ್ರು ರಿಯಾದ್ಗೆ. ಓಕೆ ಓಕೆ. ನಮ್ಗೆ ತುಂಬಾ ಪರಿಚಯ ಇದ್ದ ಅನ್ನೋಕೆ ಕಾಣ್ತದೆ ನನಗೆ. ನಾನು ಕೂಡ 1992ರಲ್ಲಿ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಓಕೆ ಓಕೆ ಓಕೆ. ಈಗ ಸುಧೀರ್ ಕೋಟೆನವರೇ, ತಾವು ಗಮನಿಸಿದ್ದೀರಾ, ಶೈಲೇಶ್ ಅವರ ತಮ್ಗೆ ಗೊತ್ತಿದೆ. ಸದ್ಯ ಏನ್ ಸರ್, ಏನು ಈ ಪ್ರಕರಣ ಏನಾಗಿದೆ ಅನ್ನುವಂಥದ್ದು ಅಲ್ಲಿ ಮೇಲ್ನೋಟಕ್ಕೆ ಅಲ್ಲಿ ಚರ್ಚೆ ಆಗ್ತಾ ಇದೆ. ನೋಡಿ ಸರ್, 2019ರಲ್ಲಿ ಇದೇ ಅವಸ್ಥೆ ನನಗೆ ಕೂಡ ಬಂದು ನನ್ನ ಫೇಸ್ಬುಕ್ ಅನ್ನು ಹ್ಯಾಕ್ ಮಾಡಿ ಎಲ್ಲ ಒಂದು ಸ್ವಲ್ಪ ಉಪದ್ರ ಕೊಟ್ಟಿದ್ದಾರೆ ಇಲ್ಲಿ. ಓಕೆ. ಇಲ್ಲಿ ಪರಿಚಯ ಇದ್ದ ಇದರಲ್ಲಿ ನಾನು ಅದರಲ್ಲಿ ಬಚಾವಾಗಿದ್ದೇನೆ. ಓಕೆ ಓಕೆ. ಇದೇ ಕೆಲಸ ಅಂದ್ರೆ ಇದು ಅಷ್ಟು ದೊಡ್ಡ ಕೇಸ್ ಅಲ್ಲ. 6ನೇ ತಾರೀಕಿಗೆ ಅವರಿಗೆ ಕೋರ್ಟ್ಗೆ ತಂದಿದ್ದಾರೆ. ಅವರಿಗೆ ಏನು ಶಿಕ್ಷೆ ಏನು ಆಗುವುದಿಲ್ಲ. ಶಿಕ್ಷೆ ಆದ್ರೆ ಕೋರ್ಟ್ಗೆ ತರುವುದಿಲ್ಲ. ಓಕೆ ಓಕೆ. ಇಲ್ಲಿಯ ಕಾನೂನು ಪ್ರಕಾರ ಜೈಲಿನಲ್ಲಿ ಶಿಕ್ಷೆ ಆದ್ರೆ ಅವರಿಗೆ ಕೋರ್ಟ್ಗೆ ತರುವುದಿಲ್ಲ. ಓಕೆ, ಜೈಲಿನಲ್ಲಿ ಶಿಕ್ಷೆ ಆದ್ರೆ ಅವರಿಗೆ ಕೋರ್ಟ್ಗೆ ತರುವುದಿಲ್ಲ. ಇವರ ಪ್ರೊಸೆಸ್ ನಡೀತಾ ಇದೆ. ಇವರ ವಕಾಲತ್ ನಡೀತಾ ಇದೆ. ಅದಕ್ಕೆ ನಾನು ಅದು ಪ್ರಯತ್ನ ಮಾಡ್ತೀನಿ. ನಾನು ಆದಿತ್ಯ ಅವರ ಪ್ರಿಂಟ್ ತೆಗಿತೇನೆ. ಓಕೆ ಸರ್, ಎಲ್ಲ ಡೀಟೇಲ್ಸ್ ಕೆಲಸ ನಾನು ಪ್ರಾರಂಭ ಮಾಡ್ತೇನೆ ಇವರಿಗೆ. ಓಕೆ, ಒಳ್ಳೆಯ ವಿಚಾರ ಸರ್. ತಾವು ಮುಂದೆ ಬಂದಿದ್ದೀರಾ, ಸಹಾಯ ಮಾಡ್ತೀರಾ ಅನ್ನುವಂತಹ ವಿಚಾರಗಳು. ಯಾಕಂದ್ರೆ ಈ ಹಿಂದೆ ನೋಡಿ, ಎಲ್ಲ ವಿಷಯದಲ್ಲಿ ಮೊನ್ನೆ ಒಂದು ಡೆಡ್ ಬಾಡಿ ಹನುಮಂತ ಗೌಡದ್ದು ನಾನು ರವಾನೆ ಮಾಡಿದ್ದೇನೆ. ಓಕೆ ಓಕೆ. ಇಲ್ಲ ಸರ್, ಎಸ್, ಬೆಂಗಳೂರಿದ್ದು ಗೊತ್ತಿದೆ. ಇಲ್ಲ ಸರ್, ಹರೀಶ್ ಬಂಗೇರದ್ದು ಕೂಡ ನಾನು ಅವರಿಗೆ ಹೆಲ್ಪ್ ಮಾಡಿದ್ದೇನೆ. ಎಸ್ ಎಸ್, ಗೊತ್ತಿದೆ ಸರ್. ಈ ಒಂದು ತಮ್ಮ ಒಂದು ಸಮಾಜಮುಖಿ ಕಾರ್ಯಗಳಿಗೆ ಯಾವತ್ತೂ ಕೂಡ ನಮ್ಮ ಕಡೆಯಿಂದ ಹೆಮ್ಮೆ ಇದೆ ಸರ್. ಜೊತೆಗೆ ನಾನು ಕೇಳ್ತಾ ಇರುವಂತದ್ದು ಸದ್ಯ ಸರ್, ಈ ಒಂದು ಪ್ರಕರಣದಲ್ಲಿ ಯಾಕೆ ಹೌ ಅನ್ನುವಂತ ಪ್ರಶ್ನೆ ಬರುತ್ತೆ. 1 ವರ್ಷ 6 ತಿಂಗಳು ಗೊತ್ತಿರ್ಲಿಲ್ವಾ? ಇಲ್ಲ, ಈ ವಿಷಯ ನನಗೆ ಈ ಮಾಹಿತಿ ನನಗೆ ಈಗ ಕೂಡ ಬರ್ಲಿಲ್ಲ. ಈ ವಿಷಯ ನನಗೆ ಆವಾಗಲೇ ಬರ್ತಿದ್ರೆ ನಾನು ಯಾವಾಗ ಇವರ ಊರಿಗೆ ನಾ ತಾಯಿನಾಡಿಗೆ ಕಲಿಸ್ತಿದ್ದೆ. ಓಕೆ ಓಕೆ. ನನಗೆ ಮಾಹಿತಿ ಬಂದದ್ದು ನಿನ್ನೆ ಸಂಜೆ ಫೇಸ್ಬುಕ್ ನೋಡುವಾಗ. ಓಕೆ ಓಕೆ. ಅಂದ್ರೆ ಗೊತ್ತೇ ಇಲ್ಲ ಈ ವಿಚಾರ ಈ ರೀತಿ ಆಗಿದೆ ಅನ್ನುವಂಥದ್ದು. ಹಾಗಾದ್ರೆ ಈ ವಿಚಾರ ಗೊತ್ತೇ ಇಲ್ಲ. ಓಕೆ. ನೋಡಿ, ಅವರ ಮನೆಗೆ ನಾಳೆ ನನ್ನ ಅಂಕಲ್ ಅನ್ನು ಕಲಿಸ್ತೇನೆ. ಎಲ್ಲ ಪರಿಶೀಲನೆ ನಾನು ಮಾಡ್ತೇನೆ. ನನ್ನ ಅಂಕಲ್ ಹತ್ರ ಫೋನ್ ಮಾಡಿದ್ದೇನೆ ಈಗ. ಓಕೆ ಓಕೆ. ನಮ್ಮ ಅಂಕಲ್ ಮನೆ ಹತ್ತಿರ ಇವರದ್ದು ಮನೆ. ಸರ್, ಈಗ ಸುದೀರ್ಘವಾಗಿ 1 ವರ್ಷ 6 ತಿಂಗಳು ಆಯ್ತು ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಮನೆಯವರು ಕೂಡ ಭಯಭೀತರಾಗಿದ್ದಾರೆ. ಪ್ರಸಕ್ತ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ಅಂದ್ರೆ ಈ ಒಂದು ಕೇಸ್ ನ ವಿಚಾರವಾಗಿ ಅಂದ್ರೆ ಯಾರು ಕೂಡ ಮುಂದೆ ಹೋಗ್ಲಿಲ್ಲ ಈ ವಿಷಯಕ್ಕೆ. ಓಕೆ ಓಕೆ ಓಕೆ. ಸರಿ, ನಾವು ಆದಿತ್ಯ ಅವರ ಈ ಕೆಲಸವನ್ನು ನಾನು ಪ್ರಯತ್ನ ಮಾಡಿ ಅವರಿಗೆ ತಾಯಿನಾಡಿಗೆ ಕಲಿಸಿಕೆ ನಾನು ಅಂದ್ರೆ 100% 100% ನಾನು ಅವರಿಗೆ ಹೆಲ್ಪ್ ಮಾಡ್ತೇನೆ ನಾನು. ಓಕೆ, ಹಾಗಾದ್ರೆ ಈ ವಿಚಾರ ಮೊದಲದಾಗಿ ಮುನ್ನೆಲೆಗೆ ಬಂದೇ ಇರ್ಲಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ರೆ ತಾವು, ಗೊತ್ತೇ ಇಲ್ಲ ಅನ್ನೋ. ಸರಿ, ನಾನು ನಿಮ್ಗೆ ಆದಿತ್ಯ ಅವರು ಏನಾಯ್ತು, ಯಾವ ಕೇಸಿನಲ್ಲಿ ಯಾವ ಜೈಲಿನಲ್ಲಿ ಇದ್ದಾರೆ ಎಲ್ಲ ಮಾಹಿತಿ ಕೊಡ್ತೇನೆ ಸರ್. ಓಕೆ ಓಕೆ ಓಕೆ. ಸರಿ ಸರ್, ಈಗ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅಂದ್ರೆ ಯಾವ ರೀತಿ ನ್ಯಾಯ ಸಿಗಬಹುದು ಅನ್ನುವಂಥದ್ದು, ಯಾವ ರೀತಿ ಪ್ರೊಸೆಸ್ ಚೆನ್ನಾಗಿರುತ್ತೆ? ಅಷ್ಟು ದೊಡ್ಡ ಕೇಸ್ ಅಲ್ಲ ಇವರ ಕಲಿಸಿದ್ದು. ಅಂದ್ರೆ ಅಷ್ಟು ದೊಡ್ಡ ಇದಾರಲ್ಲ, ಅದು ಕ್ರೈಮ್ ದೊಡ್ಡದಲ್ಲ. ಓಕೆ ಸರ್, ಕ್ರೈಮ್ ದೊಡ್ಡದಲ್ಲ ಅಂತ ಹೇಳ್ತೀರಾ. ಆದ್ರೆ 1 ವರ್ಷದಿಂದ ಅವರು ಜೈಲಲ್ಲಿ ಇದ್ದಾರೆ ಅಂತ ಬಂದಾಗ ಅಲ್ಲಿ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅನ್ನೋದು ನಾವು ಕೇಳ್ತಾ ಇದ್ದೇವೆ ಸರ್. ಈಗ ಇಲ್ಲ, ಅಲ್ಲಿ ಏನೋ ಟಾರ್ಚರ್ ಕೊಡುದಿಲ್ಲ ಅವರಂದ್ರೆ. ಯಾವ್ದು ಹೊಡೆಯುವುದಿಲ್ಲ ಎಂದು ನಮ್ಮ ಇಂಡಿಯಾದ ಪೊಲೀಸ್ ಹಾಗೆ ಯಾವ ಪೊಲೀಸ್ ಅವರು ಉಪದ್ರ ಕೊಡುದಿಲ್ಲ. ಓಕೆ ಸರಿ, ಹಾಗಾದ್ರೆ ಈಗ ನಾನು ಕೇಳ್ತಾ ಇರುವಂತದ್ದು, ಜನರು ಕೂಡ ಕೇಳ್ತಾ ಇರುವಂತದ್ದು, ನಮ್ಮ ಶೈಲೇಶ್ ಅವರನ್ನ ಬಿಡಿಸ್ಲಿಕ್ಕೆ ಅಲ್ಲಿಯವರು ಏನ್ ಮಾಡ್ಬೇಕು? ಅಂದ್ರೆ ಅಲ್ಲಿರುವಂತಹ ನಮ್ಮ ಭಾರತೀಯರು ಏನ್ ಮಾಡ್ಬೇಕು, ಅಲ್ಲಿಯವರು ಏನ್ ಮಾಡ್ಬೇಕು, ಜೊತೆಗೆ ನಾವುಗಳು ಇಲ್ಲಿ ಏನ್ ಮಾಡ್ಬೇಕು? ಅಂದ್ರೆ ಸರ್, ಇಲ್ಲಿ ಭಾರತೀಯರು ಅಂದ್ರೆ ಯಾವ ಕೆಲಸಕ್ಕೆ ಇಲ್ಲಿ ಮುಂದೆ ಹೋಗ್ಲಿಕ್ಕೆ ಜನರು ಹೆದರ್ತಾರೆ ಈ ಕೆಲಸಕ್ಕೆ. ಓಕೆ ಓಕೆ ಓಕೆ
ಸರಿ ಗೊತ್ತಾಯ್ತು. ಇಲ್ಲ ಇಲ್ಲ ಸರ್, ಇಲ್ಲಿ ಕಿಂಗ್ಡಮ್ ಆಡಳಿತ ಗೊತ್ತಾಯ್ತಾ? ಸರಿ ಗೊತ್ತಾಯ್ತು, ಹೆದರ್ತಾರೆ ಸರ್, ಗೊತ್ತಿದೆ ಅಲ್ಲಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲವೂ ಕೂಡ ಗೊತ್ತಿರುವಂತದ್ದೇ. ಈ ಸಂದರ್ಭ ಏನ್ ಮಾಡಬಹುದು ನಾವುಗಳು ಅನ್ನೋದಕ್ಕೆ ಜನರು ನೋಡ್ತಾ ಇದ್ದಾರೆ ಕಾರ್ಯಕ್ರಮವನ್ನ. ನಮ್ಗಳ ಕರ್ತವ್ಯ ಏನು, ನಮ್ಗಳ ಜವಾಬ್ದಾರಿ ಏನು, ಅಲ್ಲಿರುವಂತಹ ನಮ್ಮವರ ಭಾರತೀಯರ ಜವಾಬ್ದಾರಿ ಏನು ಅಂತದ್ದು ಕೂಡ ಸ್ಪಷ್ಟವಾಗಿ ಹೋಗ್ಲಿ ಅನ್ನೋದು. ಯಾಕಂದ್ರೆ ಪಾಪ ಆ ತಾಯಿಗೂ ಕೂಡ ಗೊತ್ತಿಲ್ಲ ಏನ್ ಮಾಡ್ಬೇಕು ಅನ್ನೋ ಅಸಹಾಯಕತೆಯಿಂದ ಇದ್ದಾರೆ ಅವರು. ಇಲ್ಲ, ನಾನು 100% ಅವ್ರಿಗೆ ಹೆಲ್ಪ್ ಮಾಡ್ತೇನೆ ನಾನು. ಹೌದಾ? ಓಕೆ, 100% ನಾನು ಅವ್ರಿಗೆ ಹೆಲ್ಪ್ ಮಾಡಿ ಅವರನ್ನು ತಾಯ್ನಾಡಿಗೆ ಕಲಿಸಿಕೊಡುವುದು ನನ್ನ ಪ್ರಯತ್ನ. ಓಕೆ, ಸರಿ ಸರಿ. ಈಗ ಭಾರತದ ಸರ್ಕಾರದ ಮಧ್ಯಸ್ಥಿಕೆಯಿಂದ ಈ ಒಂದು ಸಮಸ್ಯೆ ಪರಿಹಾರ ಆಗಬಹುದಾ? ಹೇಗೆ ನೋಡಿ ಸರ್, ಮೊನ್ನೆ ಹರೀಶ್ ಬಂಗೇರ್ನಲ್ಲಿ ಹೆಲ್ಪ್ ಮಾಡಿದ್ದು, ಮತ್ತೆ ಅವರು ಹರೀಶ್ ಬಂಗೇರ ಹೋಗಿ ಮನೆಗೆ ಹೋಗಿ ಏನ್ ಹೇಳಿದೆ ಗೊತ್ತಾ? ನನ್ನನ್ನು ಶೋಭಾ ಕರಂದ್ಲಾಜೆ ನನ್ನನ್ನು ಕರೆಸಿದ್ಯಾ ಅಂತ. ಇಲ್ಲಿ ಹಾಗಾದ್ರೆ ಹೆಲ್ಪ್ ಮಾಡಿದ್ರು ವೇಸ್ಟ್. ಓಕೆ ಓಕೆ, ಸರಿ ಸರಿ. ಎಸ್ ಸರ್, ಥ್ಯಾಂಕ್ ಯು ಸುಧೀರ್ ಕೋಟೆ ಅನ್ನೋದು, ಥ್ಯಾಂಕ್ ಯು. ಎಸ್ ಸರ್, ಜೊತೆಗೆ ನಾವು ಕೇಳ್ತಾ ಇರೋದು ಇಷ್ಟೇ ಸರ್, ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅಸಹಾಯಕತೆಯಿಂದ ಮಹಿಳೆ ನಮ್ಮ ಕೂಡ ಸ್ಟುಡಿಯೋದಲ್ಲಿ ಇದ್ದಾರೆ, ಜೊತೆಗೆ ಅವರ ಒಂದು ಮಕ್ಕಳು ಕೂಡ ಇದ್ದಾರೆ. ಈ ಸಂದರ್ಭ ಇದ್ದಾಗ ದಯಮಾಡಿ ತಾವುಗಳು ಎಲ್ಲ ಭಾರತೀಯರಿದ್ದೀರಾ, ತಾವುಗಳು ಸಮಸ್ಯೆಗೆ ಸ್ಪಂದನೆ ಕೊಡ್ತೀರಾ ಅನ್ನೋ ಒಂದು ನಂಬಿಕೆ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸುಧೀರ್ ಕೋಟ್ಯನವರು. ಎಸ್ ಮೇಡಮ್, ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಈಗ ತಮ್ಮ ಹಸ್ಬೆಂಡ್, ತಮ್ಮ ಪತಿ 25 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, 1 ವರ್ಷ 6 ತಿಂಗಳಿಂದ ಜೈಲಿನಲ್ಲಿದ್ದಾರೆ. ಯಾಕೆ ಮುನ್ನೆಲೆಗೆ ಬಂದಿಲ್ಲ, ಯಾಕೆ ಗೊತ್ತಾಗಿಲ್ಲ? ಇದೇ ಒಂದು ಪ್ರಶ್ನೆ ನಾವು ಬರುವಂಥದ್ದು. ಮೊದಲನೇದಾಗಿ ಏನು ಹೇಳ್ತೀರಾ ಮೇಡಮ್? ನಾವೆಲ್ಲ ಮಾಧ್ಯಮ ಇದು ರಾಜಕೀಯರ ಹತ್ರ ಹೇಳಿದ್ದೇವೆ, ಏನು ಇದು ಸ್ಪಂದನೆ ಮಾಡಲಿ. ಮತ್ತೆ ಅಲ್ಲಿ ಯಾವಾಗಲೂ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ, ಬಿಡ್ತೇನೆ ಅಂತ ಹೇಳ್ತಾ ಇದ್ರಂತೆ. ಹಾಗೆ ಫೋನ್ ಮಾಡುವಾಗ ತಿಂಗಳಿಗೊಮ್ಮೆ ಹಾಗೆ ಮಾಡ್ತಾ ಇದ್ರು. ಇಲ್ಲಂದ್ರೆ ಫೋನ್ ಮಾಡ್ತಾರೆ ನಿಮ್ಗೆ? ತಿಂಗಳಿಗೆ 2 ತಿಂಗಳಿಗೊಮ್ಮೆ ಕೊಡ್ತಾರೆ, ಇಲ್ಲಂದ್ರೆ ಇಲ್ಲ. ಓಕೆ, 2 ತಿಂಗಳಿಗೊಮ್ಮೆ ಫೋನ್ ಮಾಡ್ತಾರೆ. ಏನ್ ಹೇಳ್ತಾರೆ ಫೋನ್ ಮಾಡಿದಾಗ? ಹಾಗೆ ಬಿಡ್ತೇನೆ ಅಂತ ಹೇಳ್ತಾ ಇದ್ರಂತೆ. ಬಿಡ್ತೇನೆ ಅಂತ. ಹಾಗೆ ನಾವು ಸುಮ್ನೆ ಬಿಡ್ತಾರೆ ಅಂತ 1 ವರ್ಷದಿಂದ ಅದೇ ರೀತಿ ಆಗ್ತಾ ಇದೆ. ಹೌದು, ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ, ಬಿಡ್ತೇನೆ ಅಂತ ಹೇಳ್ತಾರೆ ಅಷ್ಟೇ. ಓಕೆ, ಯಾವುದೇ ರೀತಿಯ ಟಾರ್ಚರ್ಗಳು, ಶಿಕ್ಷೆ ಅನ್ನೋದು ಯಾವುದೇ ಇಲ್ಲ. ಕಸ್ಟಡಿಯಲ್ಲಿ ಇದ್ದಾರೆ, ಜೈಲಿನಲ್ಲಿ ಇದ್ದಾರೆ ಅಷ್ಟೇ, ಬೇರೆ ಯಾವುದೇ ರೀತಿ ಕಿರಿಕಿರಿಗಳು ಇಲ್ಲ. ಏನ್ ಹೇಳ್ತಾರೆ ತಮ್ಮ ಪತಿ ಹೇಳುವಂತದ್ದು? ಅಂದ್ರೆ ಬೇಸರದಿಂದ ಇದ್ದಾರೆ, ನೊಂದಿದ್ದಾರೆ, ಯಾಕಂದ್ರೆ ಹಿಂದೆ ಏನ್ ಹೇಳ್ತಾರೆ? ನನ್ನನ್ನು ಬಿಡುಗಡೆ ಮಾಡಿಸಿ ಅಂತ ಕೇಳ್ತಾರೆ. ಓಕೆ, 1 ವರ್ಷದಿಂದ ಮೇಡಮ್ ತಾವು ಯಾವ ರೀತಿ ಪ್ರೊಸೀಜರ್ಗಳನ್ನು ತೆಗೆದುಕೊಂಡಿದೆ? ಯಾಕಂದ್ರೆ ನಮ್ಗೇನೆ ಕೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಒಂದು 6 ತಿಂಗಳು 5 ತಿಂಗಳು ಹೊರದೇಶದಲ್ಲಿ, ನಮ್ಮಲ್ಲೂ ಕೂಡ ಹೊರದೇಶದಲ್ಲೂ ಜೈಲು ನಮ್ಗೆ ಗೊತ್ತಿರುವಂತದ್ದು ಅಲ್ವಾ? ಸೊ ಈ ಸಂದರ್ಭ ತಾವುಗಳು ಹೇಗೆ ಇದನ್ನ ಮ್ಯಾನೇಜ್ ಮಾಡಿದ್ರೆ ಪ್ರಶ್ನೆ ಬರುತ್ತೆ. ಒಂದ್ ಕಡೆ ಪಾಪ ಅವರು ಕೂಡ ಅಮಾಯಕರು. ಎಸ್ ಮೇಡಮ್, ಏನ್ ಹೇಳ್ತೀವಿ? ಅಂದ್ರೆ ಬರೋಬ್ಬರಿ 1 ವರ್ಷದಿಂದ ಏನ್ ಪ್ರೊಸೀಜರ್ ತಾವುಗಳು ಮಾಡಿದಿರ ಅನ್ನೋ ಪ್ರಶ್ನೆ ಬರುತ್ತೆ ಮೇಡಮ್. ಯಾಕಂದ್ರೆ ನಾವೆಲ್ಲ ರಾಜಕೀಯದವ್ರ ಹತ್ರ ಹೇಳಿದ್ದೇವೆ ಅಷ್ಟೇ, ಮತ್ತೇನು ಯಾರ ಹತ್ರ ಹೇಳಿದಿರಾ ಮೇಡಮ್? ಪ್ರಹ್ಲಾದ್ ಜೋಶಿ, ಮತ್ತೆ ನಳಿನ್ ಕುಮಾರ್ ಕಟೀಲ್, ಓಕೆ, ಕೆಲವರ ಹತ್ರ ಕಂಪ್ಲೇಂಟ್ ಕೊಟ್ಟಿದೆ. ಮತ್ತೆ ಓಕೆ ಓಕೆ, ಏನು ಇದು ಬರ್ಲಿಲ್ಲ. ಪ್ರಹ್ಲಾದ್ ಜೋಶಿ ಅವರ ಜೊತೆ ಎಸ್, ಏನು ರಿಯಾಕ್ಷನ್ ಬಂತು? ಏನು ಬರ್ಲಿಲ್ಲ. ಓಕೆ 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 ಓಕೆ, ಸರಿ. ಎಸ್, ಅದೇ ರೀತಿ ವಕೀಲರಿದ್ದಾರೆ ಶ್ರೇಯಸ್ ಅವರು. ಎಸ್ ಸರ್, ಈ ಒಂದು ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾವ ರೀತಿ ಇದೆ ಸದ್ಯ ಪರಿಸ್ಥಿತಿ? ಫಸ್ಟ್ ರಿಯಾಕ್ಷನ್ಸ್ ಒಂದು, ಈಗಾಗಲೇ ಜಿತೇಂದ್ರ ಕೊಟ್ಟಾರಿ ಅವರು ಇದರ ಬಗ್ಗೆ ಕೂಲಂಕುಷವಾಗಿ ಹೇಳಿದ್ದಾರೆ ಒಂದು ವಿಚಾರವನ್ನು. ಡಿಸೆಂಬರ್ ಜನವರಿಯಲ್ಲಿ ಆದಂತ ಒಂದು ಇಡೀ ದೇಶಾದ್ಯಂತ ಆ CAA ಒಂದೇನು ಗಲಾಟೆ ಇತ್ತು. ಆ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಒಂದು ರಿಯಾಕ್ಷನ್ಸ್, ಬೇರೆ ಬೇರೆ ರೀತಿಯಲ್ಲಿ ರಿಯಾಕ್ಷನ್ಸ್ಗಳು ಬರ್ತಿತ್ತು. ಅನೇಕರು ಸರ್ಕಾರದ ಪರವಾಗಿ ನಿಂತಿದ್ದು, ಅದೆಲ್ಲ ಸಮಾಜದಲ್ಲಿಯೂ ಕೂಡ. ಒಂದಷ್ಟು ಜನ ಅದನ್ನು ವಿರೋಧವೂ ಮಾಡಿದ್ದು. ಅದು ನಮ್ಮ ಹಳ್ಳಿಯಿಂದ ಹಿಡಿದು ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯದವರೆಗೂ ಕೂಡ ಅದು ನಾವು ನೋಡಿದ್ದೇವೆ. ಅದೇ ಸಂದರ್ಭದಲ್ಲಿ ಈ ಘಟನೆ ಆಗಿರುವಂತದ್ದು. ನಾನು ಸ್ಪಷ್ಟವಾಗಿ ಮಾಧ್ಯಮದ ಮೂಲಕ ಏನು ಹೇಳುವುದೇನಂತ ಹೇಳಿದ್ರೆ, ಇವರ ಐಡಿಯನ್ನು ಏನು ಹ್ಯಾಕ್ ಮಾಡಿರುವಂತದ್ದಲ್ಲ ಇದು ಸೈಬರ್ ಕ್ರೈಮ್ ಆಗಿ ಬರುವುದಿಲ್ಲ. ಬದಲಾಗಿ ಏನು ಅಂತ ಹೇಳಿದ್ರೆ, ಒಂದು ಫೇಕ್ ಐಡಿಯನ್ನು ಸೃಷ್ಟಿ ಮಾಡಿದ್ದಾರೆ. ಅದು ಫೋಟೋಶಾಪ್ ಅಲ್ಲಿ ಇರ್ಬೋದು, ಫೇಸ್ಬುಕ್ ಅಲ್ಲಿ ಇರ್ಬೋದು. ಇವರದ್ದೇ ಫೋಟೋ, ಇವರದ್ದೇ ಫೇಸ್ಬುಕ್ ನ ಡೀಟೇಲ್ಸ್ಗಳು, ಇವರದ್ದೇ ಎಲ್ಲವೂ ಕೂಡ ಅದರಲ್ಲಿ ಕಾಣ್ತದೆ. ಅದನ್ನು ವಾಟ್ಸ್ಆಪ್ ನಲ್ಲಿ ಮತ್ತೆ ಬೇರೆ ಬೇರೆ ಫೇಸ್ಬುಕ್ ನ ಪೇಜ್ಗಳಲ್ಲಿ ಅದನ್ನು ಹರಿಬಿಡ್ತಾರೆ.
ಇದು ಹರಿಬಿಡುವಂತ ಇವರಿಗೆ ಗೊತ್ತಾಗುದು ಜನವರಿಯಲ್ಲಿ. ಅದು ಅದರಲ್ಲಿ ಡಿಸೆಂಬರ್ನ ಡೇಟ್ ಕೂಡ ಇತ್ತು, ಅದರಲ್ಲಿ ಜನವರಿಯ ಡೇಟ್ ಕೂಡ ಇತ್ತು. ಇವರು ಗೊತ್ತಾದ ತಕ್ಷಣ ಇವರಿಗೆ ಸ್ನೇಹಿತರ ಮೂಲಕ ಗೊತ್ತಾಗ್ತದೆ. ತಕ್ಷಣ ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಡಿಲೀಟ್ ಮಾಡಿ ಬಿಡ್ತಾರೆ. ಭಯ ಸಹಜವಾಗಿ ಸೌದಿಯಲ್ಲಿ ಭಯ ಇರ್ತದೆ, ಇದನ್ನೇನಾದ್ರು ನಮ್ಗೆ ಇದರಿಂದ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಜನವರಿಯಲ್ಲಿ ಅದನ್ನು ಡಿಲೀಟ್ ಮಾಡ್ತಾರೆ. ಅದಾಗಿ ಒಂದು ತಿಂಗಳ ನಂತರ ಮತ್ತೆ ಇವರಿಗೆ ಅದು ಗೊತ್ತಾಗ್ತದೆ, ಇವರ ಸ್ನೇಹಿತರ ಮೂಲಕ ಬೇರೆ ಬೇರೆಯವರ ಮೂಲಕ ಇದು ಗೊತ್ತಾಗ್ತದೆ. ಒಂದು ಕ್ಯಾಂಪೇನ್ ನ ರೀತಿಯಲ್ಲಿ ಭಾರತದ ಕೆಲವರು ಕೂಡ ಇವರನ್ನು ಬಂಧಿಸಬೇಕು, ದೇಶ ವಿರೋಧಿ ಅಂದ್ರೆ ಇಸ್ಲಾಂನ ವಿರುದ್ಧ ಬಂದಿದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಟ್ವಿಟ್ಟರ್ ನಲ್ಲಿ ಫೇಸ್ಬುಕ್ ನಲ್ಲಿ ಅದನ್ನು ಹಾಕ್ತಾರೆ. ಇದಾದ ಮೇಲೆ ಇವರು ಹೋಗಿ ಇವರ ಕಂಪನಿಯ ಮುಖ್ಯಸ್ಥರ ಹತ್ರ ಹೋಗಿ ಇದನ್ನು HR ಹತ್ರ ತಿಳಿಸ್ತಾರೆ. ನಮಗೂ ಕೂಡ ಆಗ ತಿಳಿಸ್ತಾರೆ, ಫೆಬ್ರವರಿಯಲ್ಲಿ ನಮ್ಗೆ ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ಅವರ ಹತ್ರ ತಿಳಿಸಿದಂತ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನೀವು ಇದನ್ನು ಪ್ರಾಮಾಣಿಕವಾಗಿ ಹೋಗಿ ಪೊಲೀಸರಿಗೆ ತಿಳಿಸಿ ಅಂತ. ಪ್ರಾಮಾಣಿಕವಾಗಿ ಅವರು ಪೊಲೀಸರಿಗೆ ತಿಳಿಸ್ತಾರೆ. ಆ ತಿಳಿಸಿದ ನಂತರ ಇವರು ಮತ್ತೆ ಬರುದಿಲ್ಲ, ಇವರನ್ನ ಅಲ್ಲೇ ಕಸ್ಟಡಿಗೆ ತಗೊಳ್ತಾರೆ. ನಮ್ಗೆ ಅಲ್ಲಿ ಪೊಲೀಸ್ ಹತ್ರ ಹೋಗ್ತೇವೆ ಅಂತ ಹೇಳುವ ದಿನ ನನ್ಗೆ ಫೋನ್ ಮಾಡಿ ಹೇಳಿದ್ರು, ಈ ರೀತಿ ನಾನು ಹೋಗ್ತೇನೆ. ನಾನು ಹೇಳಿದೆ, ನೀವು ತಮ್ಮಲ್ಲಿ ಟಚ್ ಅಲ್ಲಿ ಇದ್ರು? ಅಲ್ಲ, ನನ್ಗೆ ಫೆಬ್ರವರಿ 16 ನಂತರ ಟಚ್ ಅಲ್ಲಿ ಇದ್ರು. ಫೆಬ್ರವರಿ 17-18 ಹೊತ್ತಿಗೆ ಇವರು ಕಂಪನಿಯವರ ಹತ್ರ ಮಾತಾಡ್ತಾರೆ. ಇವರನ್ನು 22ನೇ ತಾರೀಕು ಅಂತ ನನ್ನ ನೆನಪು. ನನ್ಗೆ ಫೋನ್ ಮಾಡಿ ಹೇಳಿರ್ತಾರೆ, ನಾನು ಈಗ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳಿದ್ದಾರೆ, ಅದು ಆದ್ರೆ ಅದೇನು ಸಮಸ್ಯೆ ಇಲ್ಲ ಅಂತ ಹೇಳಿದೆ. ನನ್ಗೆ ಆಗ್ಲೇ ಹೇಳಿದೆ, ನಾನು ನೀವು ಆ ರೀತಿ ಸಮಸ್ಯೆ ಇದ್ರೆ ನೀವು ವಾಪಸ್ ಬನ್ನಿ ಅಂತ ಹೇಳಿದೆ. ಇಲ್ಲ, ನನ್ನ ಹತ್ರ ಈಗ ಕಂಪನಿ ಇದೆ ಅನ್ನುವಂತ ವಿಶ್ವಾಸದಿಂದ ಅವರು ಹೇಳಿದ್ರು. ಕಂಪನಿಯವರು ಕೂಡ ನನ್ನ ಜೊತೆಗೆ ಬರ್ತೇನೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಸೌದಿಯ ಬಗ್ಗೆ ನಮ್ಗೆ ಗೊತ್ತಿದೆ, ಅದೇ ಸ್ಪಾನ್ಸರ್ಶಿಪ್ ನಲ್ಲಿ ನಮ್ಗೆ ಸಿಟಿಸನ್ಶಿಪ್ ಇಲ್ಲ. ಅಲ್ಲಿ ಯಾರೊಬ್ಬ ಸಿಟಿಸನ್ ಅಲ್ಲಿ ಇರುವಂತವನು ಅಲ್ಲಿ ನಮ್ಗೆ ಸ್ಪಾನ್ಸರ್ ಆಗಿ ಅಲ್ಲಿ ನಿಲ್ತಾನೆ. ಸಹಜವಾಗಿ ಅದು ಪ್ರಕ್ರಿಯೆಗಳು ನಾವು ನೋಡಿದ್ದೇವೆ. ಈ ರೀತಿ ಇದಾದ್ಮೇಲೆ 23ನೇ ತಾರೀಕಿಗೆ ನಮ್ಗೆ ಈ ರೀತಿ ಸುದ್ದಿ ಅವರು ಅಲ್ಲಿ ಇದ್ದಾರೆ, ಕಸ್ಟಡಿಯಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ತಕ್ಷಣಕ್ಕೆ ನಾವು 23ನೇ ತಾರೀಕಿಗೆ ಮಾನ್ಯ ಸಂಸದರನ್ನು ಭೇಟಿ ಮಾಡ್ತೇವೆ ಮಂಗಳೂರಲ್ಲಿ. 23ನೇ ತಾರೀಕಿಗೆ ಅದೇ ದಿನ ಭೇಟಿ ಮಾಡ್ತೇವೆ. ಅವರು ತಕ್ಷಣಕ್ಕೆ ಅದನ್ನು ಜಯಶಂಕರ್ಗೆ ಅದನ್ನು ರವಾನೆ ಮಾಡ್ತಾರೆ. ಅದೇ ದಿನ ಅವರು ಪತ್ರ ಮೂಲಕ ರವಾನೆ ಮಾಡ್ತಾರೆ. 2 ದಿನ ನಂತರ ಅವರು ಕೂಡ ಜಯಶಂಕರ್ರ ಕಚೇರಿಗೆ ಅವರು ಭೇಟಿ ಕೊಡ್ತಾರೆ. ಅವರಲ್ಲಿ ಡೆಲ್ಲಿಗೆ ಹೋದಾಗ ಅವರು ಭೇಟಿ ಕೊಟ್ಟು ನಮ್ಗೆ ಅದನ್ನು ತಿಳಿಸಿರ್ತಾರೆ. ಅದಾಗಿ ಒಂದು 3 ದಿನ ಆದ್ಮೇಲೆ ಮುರಳೀಧರ್ ಅವರು ರಾಜ್ಯ ಸಚಿವರು ಅವರು ಕೂಡ ಮಂಗಳೂರು ವಿಶ್ವವಿದ್ಯಾಲಯದ ಒಂದು ಕಾನ್ವೊಕೇಶನ್ ನ ಪ್ರೋಗ್ರಾಮ್ಗೋಸ್ಕರ ಮಂಗಳೂರಿಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿಯೂ ಕೂಡ ಅವರನ್ನು ಭೇಟಿ ಮಾಡ್ತೇವೆ ನಾವು. ಅವರು ಕೂಡ ಒಂದು ಹಂತದಲ್ಲಿ ಅಂಬೇಸಿಗೆ ಲೆಟರ್ ಮಾಡುವಂತದ್ದು ಅದನ್ನು ಮಾಡ್ತಾರೆ. ಅದು 1-2-3 ದಿನದಲ್ಲಿ ನಾವು ಈ ಪ್ರಕ್ರಿಯೆಗಳನ್ನು ತಗೊಳ್ತೇವೆ. ಇದಾದ್ಮೇಲೆ ನೀವು ಹೇಳಿದ್ರಿ, ಯಾಕೆ ಇದು ಮುನ್ನೆಲೆಗೆ ಬರ್ಲಿಲ್ಲ, ಮಾಧ್ಯಮಕ್ಕೆ ಬರ್ಲಿಲ್ಲ ಅಂತ ನೀವೆಲ್ಲ ಕೇಳಿದ್ರಿ. ನಾಟ್ ಓನ್ಲಿ ಮಾಧ್ಯಮ, ಯಾರು ಕೂಡ ಗೊತ್ತೇ ಆಗಿಲ್ಲ ಅಂತ ತೆಗೆದ್ರೆ ಹರೀಶ್ ಬಂಗೇರ್ ಅವರ ವಿಚಾರಗಳಲ್ಲಿ ನಾವೆಲ್ಲರೂ ಕೂಡ ಕೇಳಿದಾಗ ತುಂಬಾನೇ ಬೇಸರ. ನಮ್ಮವರು ಕಷ್ಟಪಡ್ತಾ ಇದ್ದಾರೆ ಹೊರದೇಶದಲ್ಲಿ, ಹೇಗೆ ನಾವು ಬಿಟ್ಕೊಡ್ತೇವೆ ಅನ್ನೋ ಪ್ರಶ್ನೆ. ಆ ಒಂದು ವಿಚಾರಗಳು ನಡೆದಿರುವಂತಹ ಹೋರಾಟಗಳು, ಅದರಿಂದ ಆಗಿರುವಂತಹ ಒಂದು ಏನು ರಿಸಲ್ಟ್ಗಳು. ಇದಾಗಿ ನಾವು ಏನು ವಿದೇಶಾಂಗ ಇಲಾಖೆಗೆ ನಾವು ಯಾವಾಗ ನಾವು ಅಪ್ರೋಚ್ ಆಗ್ತೇವೆ, ನಮ್ಮ ಸಂಸದರಿಂದ ಇರ್ಬೋದು, ಆಗಿನ ಕೇಂದ್ರ ಸಚಿವರಾದ ಸದಾನಂದ ಗೌಡರಿಂದ ಇರ್ಬೋದು, ಇವರೆಲ್ಲರಿಂದ ಕೂಡ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂತು. ನಾವಿದನ್ನು ಇದು ಸೀರಿಯಸ್ ಆಗಿ ತಗೊಂಡಿದ್ದೇವೆ, ಇದನ್ನು ನಾವು ಮಾಡ್ತೇವೆ ಅನ್ನುವಂತ ಪಾಸಿಟಿವ್ ರೆಸ್ಪಾನ್ಸ್ ಬಂದದ್ರಿಂದ ನಮ್ಗೊಂದು ವಿಶ್ವಾಸ ಬಂತು, ಇನ್ನೇನಿದು ಹೊರಗೆ ಏನು ಪ್ರಯೋಜನ ಇಲ್ಲ ಅಂತ. ಅದಾಗಿ ಒಂದು 2 ತಿಂಗಳೊತ್ತಿಗೆ ನಮ್ಮ ಮನೆಗೂ ಕೂಡ ವಿದೇಶಾಂಗ ಇಲಾಖೆಯಿಂದ ರೆಪ್ರೆಸೆಂಟ್ ಮಾಡಿ ಒಂದಿಬ್ರು ಬಂದಿದ್ರು. ಈ ಬಗ್ಗೆ ಮಾಹಿತಿಗಳನ್ನು ತಕೊಂಡು ಇದರ ಬಗ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ಲಿಕ್ಕಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಂದ್ರೆ ಇದೆಲ್ಲವೂ ನೋಡಿದಾಗ ಅದಾದ್ಮೇಲೆ ನಮ್ಗೆ ವಿದೇಶಾಂಗ ಇಲಾಖೆಯಿಂದ ಒಂದು 2 ಸಲ ನನ್ಗೂ ಕೂಡ ಯಾವ್ದು ಕಂಪ್ಲೇಂಟ್ ಕೊಟ್ಟವರಿಗೆ ಫೋನ್ ಬಂದಿದೆ. ಫೋನ್ ಬಂದಾಗ್ಲೂ ಕೂಡ ನಮ್ಗೆ ತುಂಬಾ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅವರು, ಹೀಗೆ ಅವರು ಇನ್ನು ಮುಂದೆ ಫೋನ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ, ಎಂಬೆಸಿ ಕಡೆಯಿಂದ ನಮ್ಮವರು ಭೇಟಿ ಮಾಡ್ತಾರೆ, ಅಲ್ಲಿಂದ ರಿಪೋರ್ಟ್ ತಗೊಳ್ತಾರೆ, ಇದೆಲ್ಲವೂ ಕೂಡ ತಿಳಿಸ್ತಾರೆ. ಮದದ್ ಅನ್ನುವಂತ ಒಂದು ವೆಬ್ಸೈಟ್ ಇದೆ, ಈಗಲೂ ಕೂಡ ಅದರಲ್ಲಿ ಅದ್ರ ಅಪ್ಡೇಟ್ಸ್ ಅನ್ನು ಮಾಡ್ತಾ ಇದ್ದಾರೆ. ಯಾರು ಭೇಟಿ ಮಾಡಿದ್ದಾರೆ, ಯಾರು ಕೌನ್ಸಿಲೇಟ್ ಅನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ, ಕೋರ್ಟಿಗೆ ಯಾವಾಗ ತಕೊಂಡೋಗಿ, ಇದನ್ನು ಈಗಲೂ ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ. ನೋಡಿ, ಇದೆಲ್ಲ ಪ್ರಕ್ರಿಯೆಗಳು ನಡೀತಿರುವಾಗ ಕಾನೂನಿಗೆ ನಾವು ಗೌರವ ಕೊಡ್ಬೇಕು, ಸರಿ ಅಲ್ಲ? ಕಾನೂನಿನ ಮೇಲೆ ಗೌರವದಿಂದ ನಾವು ಈ ಪ್ರೊಸೀಜರ್ಸ್ ಗಳು ಆಗ್ತಾ ಇರೋದ್ರಿಂದ ನಾವು ಇದನ್ನು ನಾವು ವೇಟ್ ಮಾಡಿದ್ವಿ, ಇದು ಇವತ್ತಲ್ಲ ನಾಳೆ ಆಗ್ಬೋದು ಅಂತ. ಅದಾದ ಮೇಲೆಯೂ ಕೂಡ ನಾವು ಅನೇಕ ಬಾರಿ ಇದನ್ನು ನಮ್ಮ ಸಂಸದರನ್ನು ಭೇಟಿ ಮಾಡಿದ್ದೇವೆ,
ಸಂಸದರು ಕೂಡ ಡೆಲ್ಲಿಯ ಪ್ರತಿನಿಧಿಯವರು, ಅಲ್ಲಿನ ಪರ್ಸನಲ್ ಸೆಕ್ರೆಟರಿ ಅವರು ನಿರಂತರವಾಗಿ ವಿದೇಶಾಂಗ ಇಲಾಖೆಯ ಜೊತೆಗೆ ಅವರು ಸಂಪರ್ಕದಲ್ಲಿದ್ದಾರೆ. ನಾನು ಹೇಳುವಂತದ್ದು ಇವತ್ತು ನೇರವಾಗಿ ವಿದೇಶಾಂಗ ಇಲಾಖೆಯಿಂದ ಇದನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ. ಇದು ನೇರವಾಗಿ ವಿದೇಶಾಂಗ ಸಚಿವರೇನಾದ್ರೂ ಸೌದಿ ಅಥಾರಿಟಿಗೆ, ಹೇಗೆ ಸುಷ್ಮಾ ಸ್ವರಾಜ್ ಅವರು ನಾವು ನೋಡಿದ್ವಿ, ಅವ್ರು ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ರು, ಇಂಥ ಪ್ರಕರಣಗಳು ಬಂದಾಗ ನೇರವಾಗಿ ಅಲ್ಲಿನ ವಿದೇಶಾಂಗ ಇಲಾಖೆಗೆ ಅವರು ಅಪ್ರೋಚ್ ಆಗ್ತಿರುವಂತದ್ದು ಇದು ಆಗ್ಲಿಲ್ಲ. ನಮ್ಮ ಸಂಸದರ ಕಡೆಯಿಂದ ಆಗಿರುವಂತ ಪ್ರಯತ್ನ ನಾನು ಒಪ್ತೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯದಂತ ಪ್ರತಿನಿಧಿಗಳು ಅಲ್ಲಿ ಅಪ್ರೋಚ್ ಆಗಿದ್ದಾರೆ, ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ನನ್ಗೆ ಇವತ್ತಿಗೂ ಕೂಡ ತುಂಬಾ ಬೇಸರ ಇರುವಂತದ್ದು ಜಯಶಂಕರ್ರ ಮೇಲೆ, ಅಂದ್ರೆ ವಿದೇಶಾಂಗ ಇಲಾಖೆಯ ಸಚಿವರ ಮೇಲೆ. ಅವರಿಗೆ ಒಂದು ಅವಕಾಶ ಇದೆ, ಬೇರೆ ಯಾರಿಗೂ ಇಲ್ಲ. ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಬಿಟ್ರೆ ಅವರಿಗೇನು ಅವಕಾಶ ಇರುವಂತದ್ದು. ಅವರು ಇವತ್ತಿನವರೆಗೂ ಕೂಡ ಈ ಕೇಸ್ನ ಬಗ್ಗೆ ಅವರು ಏನ್ ರಿಪೋರ್ಟ್ ಮಾಡಿರುವಂತ ಪತ್ರ ಮುಖೇನ ರಿಪೋರ್ಟ್ ಮಾಡಿರ್ಬೋದು, ಆದ್ರೆ ಅದನ್ನು ಅಪ್ರೋಚ್ ಮಾಡುವಂತ ಅವಕಾಶ ಇದೆ. ಒಂದು ಸಣ್ಣ ಉದಾಹರಣೆ ಅಂತ ಹೇಳಿದ್ರೆ, ಸೌದಿಯ ಒಂದು ವಿದೇಶಾಂಗ ಒಬ್ರು ರೆಪ್ರೆಸೆಂಟೇಟಿವ್ ಭಾರತಕ್ಕೆ ಬಂದಿದ್ದು ಇತ್ತೀಚೆಗೆ, ಆಗ್ಲೂ ಕೂಡ ಅವರಿಗೆ ಅದನ್ನು ತಿಳಿಸಬಹುದಿತ್ತು. ಇದು ಯಾವುದು ಕೂಡ ಒಂದು ಪರಿಣಾಮಕಾರಿಯಾಗಿ ಇದು ಆಗ್ಲಿಲ್ಲ. ಒಂದು ವಿಷಯ ನಾನು ಇಲ್ಲಿ ಸ್ಪಷ್ಟಪಡ್ತೇನೆ, ಹರೀಶ್ ಬಂಗೇರ ಕೇಸ್ಗೆ ಮತ್ತೆ ಇದಕ್ಕೆ ತುಂಬಾ ಸಣ್ಣ ವ್ಯತ್ಯಾಸ ಏನಂತ ಹೇಳಿದ್ರೆ, ಅವರ ಫೇಸ್ಬುಕ್ ಅನ್ನು ಹ್ಯಾಕ್ ಮಾಡಿದ್ದಾರೆ, ಭಾರತದಲ್ಲಿ ಇದ್ದುಕೊಂಡು ಹ್ಯಾಕ್ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಆಗಿಲ್ಲ, ಯಾರು ಹ್ಯಾಕ್ ಮಾಡಲಿಲ್ಲ. ಜನವರಿ ತಿಂಗಳಿಗೆ ಅವರ ಫೇಸ್ಬುಕ್ ಅಕೌಂಟ್ ಕ್ಲೋಸ್ ಆಗಿದೆ. ಆದ್ರೆ ಅದರಲ್ಲಿ ಇವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಫೋಟೋಶಾಪ್ ಅಥವಾ ಫೇಸ್ಬುಕ್ ಯಾವುದೋ ಫೇಕ್ ಐಡಿ ಮಾಡಿಕೊಂಡು ನೋಡಿ, ಒಂದು ಫೇಸ್ಬುಕ್ ನಂತ ಒಂದು ಜಾಗತಿಕ ಒಂದು ಮೀಡಿಯಾದಲ್ಲಿ, ಜಾಲತಾಣದಲ್ಲಿ ಅದನ್ನು ನಮ್ಗೆ ಒಂದು ಫೇಕ್ ಐಡಿಯನ್ನು ಕಂಡುಹಿಡುವಂತದಷ್ಟು ಸುಲಭ ಅಲ್ಲ. ನಾವು ನಮ್ಮ ಇಲ್ಲಿರುವಂತ CCBಗೂ ಕೂಡ ಅದನ್ನು ತಿಳಿಸಿದ್ವಿ, ಅವರು ಕೂಡ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ರು. ಆದ್ರೆ ಅದನ್ನು ರಿಪೋರ್ಟ್ ಮಾಡ್ಲಿಕ್ಕೆ ಇವತ್ತು ಮಾಡ್ಲಿಲ್ಲ ಇನ್ನು ಕೂಡ. ಅವ್ರಿಗೆ ಗೊತ್ತಾಗಿದೆ ಈ ಫೇಕ್ ಐಡಿ, ಇದು ಫೇಕ್ ಐಡಿ ಇಂದ ಮೂಲಕ ಇದಾಗಿದೆ, ಅವರ ಫೇಸ್ಬುಕ್ ಅಕೌಂಟ್ ಜನವರಿಯಲ್ಲಿ ಅದು ಕ್ಲೋಸ್ ಆಗಿದೆ ಅನ್ನುವಂಥದ್ದು ಅವರ ಇನ್ವೆಸ್ಟಿಗೇಷನ್ ಅಲ್ಲಿ ಬಂದಿದೆ. ಆದ್ರೆ ಅವರು ರಿಪೋರ್ಟ್ ಮಾಡ್ಲಿಲ್ಲ. ನಾನು ಹೇಳುವಂತದ್ದು, ಇದನ್ನು ಪರಿಣಾಮಕಾರಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಇರ್ಬೋದು, ನಮ್ಮ ರಾಜ್ಯದ ಗೃಹ ಸಚಿವರು ಇರ್ಬೋದು, ಇವರು ಕೂಡ ಇದರಲ್ಲಿ ರಿಪೋರ್ಟ್ ಕಳಿಸುವುದರಲ್ಲಿ, ಅದೇ ರೀತಿ ನಮ್ಮ ವಿದೇಶಾಂಗ ಇಲಾಖೆಯ ಒಂದು ದೊಡ್ಡ ಪಾತ್ರ ಇದೆ. ಇದು ವಿದೇಶಾಂಗ ಇಲಾಖೆ ಇದನ್ನು ಮಾಡ್ಲಿಲ್ಲ, ಬೇರೆ ಯಾರಿಗೂ ಕೂಡ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ 100%. ಇದೀಗ ವಿದೇಶಾಂಗ ಇಲಾಖೆ ಪ್ರಾಮಾಣಿಕತೆಯಿಂದ ಕೆಲಸವನ್ನ ಮಾಡಲೇಬೇಕು, ಇದ್ರೆ ತುಂಬಾನೇ ಕಷ್ಟ ಈ ಒಂದು ವಿಚಾರಗಳಲ್ಲಿ ಗೊತ್ತಿರುವಂತದ್ದು. ಜೊತೆಗೆ ನಮ್ಮ ಜನಪ್ರತಿನಿಧಿಗಳು ಕೂಡ ಈ ಒಂದು ವಿಚಾರದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅವರು ಕೂಡ ಅವರ ಪ್ರಾಮಾಣಿಕತೆಯನ್ನ ಮೆರಿಲೇಬೇಕಾಗುತ್ತೆ. ಇಲ್ಲದಿದ್ರೆ ಇಂತಹ ಒಂದು ಅಸಹಾಯಕತೆಯ ಒಂದು ವಿಚಾರವನ್ನ ಸಂಕ್ಷಿಪ್ತವಾಗಿ ಹೇಳಿದ್ರು ಶ್ರೇಯಸ್ ಅವರು, ವಕೀಲರು ಎಲ್ಲ ವಿಚಾರವನ್ನ ಹೇಳಿದ್ರು, ಯಾವ ರೀತಿ ಆಯ್ತು, ಈಗ ಯಾವ ರೀತಿ ಇದೆ ಅನ್ನುವಂಥದ್ದು ಈ ವಿಚಾರ. ಜೊತೆಗೆ ಸರ್, ಈ ಫೇಕ್ ಐಡಿ ಸೃಷ್ಟಿಯಾಗಿರುವಂಥದ್ದು, ಅದರಲ್ಲಿ ಪ್ರಮುಖವಾಗಿ ಬರೆದಿರುವಂಥದ್ದು ಇಸ್ಲಾಂ ವಿರೋಧಿಯಾಗಿರುವಂತಹ ಬರಹಗಳು, ಜೊತೆಗೆ ಸೌದಿ ದೊರೆ ವಿರುದ್ಧವಾಗಿರುವಂತಹ ಪೋಸ್ಟ್ ಅಪ್ಲೋಡ್ ಆಗಿರುವಂಥದ್ದು ಫೇಕ್ ಪ್ರೊಫೈಲ್ ಮೂಲಕ ಅಲ್ವಾ ಸರ್? ಫೇಕ್ ಪ್ರೊಫೈಲ್ ಮೂಲಕ ಇಲ್ಲಿ ಬರುವಂತಹ ವಿಚಾರ, ಈ ಫೇಕ್ ಪ್ರೊಫೈಲ್ ಮೂಲಕ ತಾವು ಹೇಳಿದ್ರೆ ಹರೀಶ್ ಬಂಗೇರ ಪ್ರಕರಣವನ್ನ ಮೆನ್ಷನ್ ಮಾಡಿದ್ರೆ ಭಾರತದಲ್ಲಿ ಇದ್ದುಕೊಂಡು ಮಾಡಿರುವಂತವ್ರು, ನಮ್ಮವರು ಮಾಡಿರುವಂತಹ ವಿಚಾರ. ಅಂದ್ರೆ ಈ ಒಂದು ವಿಚಾರಗಳಲ್ಲಿ ಯಾರು ಅನ್ನುವಂಥದ್ದು ಹೇಗೆ ಅನ್ನೋದು ಪ್ರೂವ್ ಆಗಿಲ್ಲ. ಇದು ಎಲ್ಲೋ ಒಂದ್ ಕಡೆ ಕಷ್ಟ ಆಗುತ್ತೆ, ಮಾಡ್ಲಿಕ್ಕೂ ಕಷ್ಟ. ಯಾಕಂತ ಹೇಳಿದ್ರೆ ನೋಡಿ, ನಾಳೆ ನಿಮ್ಮದೇ ನಿತಿನ್ ಸಾಲಿಯಾನ್ ಇರುವಂತ ನಿಮ್ಮದು ಫೇಸ್ಬುಕ್ ಅನ್ನು ನಾನು ಫೋಟೋಶಾಪ್ ಅಲ್ಲಿ ಎಡಿಟ್ ಮಾಡಿ ನಿಮ್ಮದೇ ರೀತಿಯಲ್ಲಿ ಮಾಡಿ ನಾನು ವಾಟ್ಸ್ಆಪ್ ನಲ್ಲಿ ಬಿಟ್ರೆ ಯಾರು ಮಾಡಿದ್ದಾರೆ, ಹೇಗೆ ಆಗಿದೆ, ನಿಮ್ಗೆ ವಾಟ್ಸ್ಆಪ್ ನಲ್ಲಿ ಅದರ ಮೂಲವನ್ನು ಕಂಡುಹಿಡಿಯುವಂತದ್ದು ಸಾಧ್ಯ ಇಲ್ಲ. ನಾವು ತುಂಬಾ ಈ ರೀತಿಯ ಕೇಸುಗಳನ್ನು ನಾವು ನೋಡಿದ್ದೇವೆ. ಅದು ಆಗಿರ್ಬೋದು, ಅಲ್ಲಿ ಫೋಟೋಶಾಪ್ ಅನ್ನೋದು ತಾವು ಹೇಳುವಂತ ಫೋಟೋಶಾಪ್ ಇರ್ಬೋದು. ಇಲ್ಲದಿದ್ರೆ ಈಗ ಸೈಬರ್ ಕ್ರೈಮ್ ಅಲ್ಲಿ ತುಂಬಾ ಹರಿದಾಡುವಂತ ಪ್ರಕರಣಗಳನ್ನು ನೋಡಿದ್ದೇವೆ ನಾವು. ಈ ಹಣ ಕೇಳುವಂತದ್ದು, ನಿಮ್ಮದೇ ರೀತಿಯಲ್ಲಿ ಫೇಕ್ ಪ್ರೊಫೈಲ್ ಗಳನ್ನು ಮಾಡಿ ದುಡ್ಡು ಕೇಳುವಂತದನ್ನು ನೋಡಿದ್ದೇವೆ. ಈ ರೀತಿ ಕೂಡ ಆಗಿರ್ಬೋದು. ನಮ್ಮದೇ ಒಂದು ಹೆಸರಿನ ಒಂದು ಖಾತೆಯನ್ನು ಸೃಷ್ಟಿ ಮಾಡಿ ಅದರಲ್ಲಿ ಹರಿಬಿಡುವಂತದ್ದು. ಅದರ IP ಅಡ್ರೆಸ್ ಬೇಕಿದ್ರೆ ನಿಮ್ಮದೇ ಶೈಲೇಶ್ ಕೊಟ್ಟಾರಿ ಅಂತಲೇ ಮೇಲ್ ಅಡ್ರೆಸ್ ಹಾಕ್ಬೇಕಂತೇನಿಲ್ಲ, ಬೇರೆ ಅಡ್ರೆಸ್ ನಲ್ಲಿ ಹಾಕ್ಬೋದು. ಯೂಸರ್ ನೇಮ್ ಮಾತ್ರ ಶೈಲೇಶ್ ಕೊಟ್ಟಾರಿ ಹಾಕ್ಬೋದು. ಈ ರೀತಿ ನೀವು ನಾಳೆ ಇನ್ವೆಸ್ಟಿಗೇಷನ್ ನ ಸಮಯದಲ್ಲಿ ಶೈಲೇಶ್ ಕೊಟ್ಟಾರಿ ಅಂತ ಹಾಕಿದ್ದು ಬರುವುದಿಲ್ಲ, ಅದು ಬೇರೆ ಹೆಸರಿನಲ್ಲಿ ಇರ್ಬೋದು, IP ಅಡ್ರೆಸ್ ಇರ್ಬೋದು, ಮೇಲ್ ಅಡ್ರೆಸ್ ಇರ್ಬೋದು, ಬೇರೆ ಅಡ್ರೆಸ್ ನಲ್ಲಿ ಇರ್ಬೋದು. ಎಸ್ ಮೇಡಮ್, ಏನ್ ಮಾಡ್ತಾ ಇದ್ದಾರೆ ಮೇಡಮ್ ಶೈಲೇಶ್ ಅವರು?
ಸೌದಿಯಲ್ಲಿ ಏನ್ ಮಾಡ್ತಾ ಇದ್ರು? ಹೋಟೆಲ್ ಮ್ಯಾನೇಜ್ಮೆಂಟ್. ಹೋಟೆಲ್ ಮ್ಯಾನೇಜ್ಮೆಂಟ್ 25 ವರ್ಷಗಳಿಂದ ಅಲ್ಲ ಈಗ ಒಂದು ಅಲ್ಲಿ ಆ ಕಂಪನಿಗೆ ಸೇರಿ 12 ವರ್ಷ ಆಯ್ತು. 12 ವರ್ಷ ಆಯ್ತು. ಓಕೆ ಓಕೆ. ಆ ಕಂಪನಿ ಅವ್ರ ಜೊತೆ ನಿಲ್ತಾರೆ ಅನ್ನುವಂತಹ ಮಾತನ್ನ ಅವ್ರು ಹೇಳಿದ್ರು ಅನ್ನುವಂಥದ್ದು ಹೌದಾ? ತಮ್ಮ ಜೊತೆ ಮಾತಾಡ್ತಿದ್ರ ಹೇಗೆ? ಮತ್ತೆ ಈ ಒಂದು ವಿಚಾರವನ್ನು ತಮ್ಮ ಜೊತೆ ಪ್ರಸ್ತಾಪ ಮಾಡಿದ್ರ? ಈ ರೀತಿ ಒಂದು ನನ್ನ ಬಗ್ಗೆ ಈ ರೀತಿ ವಿಚಾರಗಳು ಆಗ್ತಾ ಇದೆ ಅನ್ನುವಂಥದ್ದು, ಫೇಸ್ಬುಕ್ ನಲ್ಲಿ ಈ ರೀತಿಯ ಪೋಸ್ಟ್ ಗಳು ಆಗ್ತಾ ಇದೆ ಹೇಳಿದಾರ? ಏನ್ ಹೇಳಿದಾರೆ? ಅದೇ ಫೇಸ್ಬುಕ್ ಇದು ಮಾಡಿದ್ದಾರೆ ಅಂತ. ಓಕೆ ಓಕೆ. ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತೇನೆ ಇವತ್ತು ಅಂತ ಹಾಗೆ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ದಾರೆ. ಓಕೆ ಓಕೆ. ಕಂಪನಿಯವರು ಹೋಗಿದ್ದಾರೆ. ಸಪೋರ್ಟ್ ಮಾಡ್ಲಿಲ್ಲ, ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಓಕೆ ಓಕೆ. ಈ ರೀತಿ ಬರ್ದಿದ್ದೇನೆ ಅನ್ನುವಂಥದ್ದು, ಈ ರೀತಿ ಆಗಿದೆ ಅನ್ನೋದು ಹೇಳ್ತಾರೆ. ಅಂದ್ರೆ ಹೆಂಡತಿ ಅಂತ ಬಂದಾಗ ಕೆಲವು ವಿಚಾರಗಳನ್ನ ಸಂಕ್ಷಿಪ್ತವಾಗಿ ಹಂಚಿಕೊಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಕೇಳ್ತಾ ಇರುವಂತದ್ದು. ತಾವು ಒಪ್ಕೊಳ್ತೀರಾ ಮೇಡಮ್? ಯಾಕೆ ಶೈಲೇಶ್ ಅವರ ಟಾರ್ಗೆಟ್ ಆಗಿದ್ದಾರೆ ಅಂತ ಬಂದಾಗ? ಅದು ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅವರು ಒಂದು ಮೋದಿ ಇದು ಎಂತ ಒಂದು ವಿಷಯ ಬಂದಾಗ ಲೈಕ್ ಕೊಟ್ಟಿದ್ದಾರೆ ಅಷ್ಟೇ, ಮತ್ತೆ ಗೊತ್ತಿಲ್ಲ. ಏನ್ ಸರ್ ಈ ಪ್ರಕರಣದಲ್ಲೂ ಕೂಡ ಇದೇ ಆಗಿರುವಂತ ತಪ್ಪ? ಇಲ್ಲ, ಅದೇ ಅಂಥದ್ದೇ. ಈಗ ಶ್ರೇಯಸ್ ಹೇಳಿದಾಗೆ ಇಲ್ಲಿಯೇ ಇರ್ತಕ್ಕಂಥ ಕೆಲವೊಂದು ದೇಶ ವಿರೋಧಿ ಮಾನಸಿಕತೆಯವರು ಇದ್ದಾರೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಏನ್ ಬರ್ದಿದ್ದಾರೆ? ಇಸ್ಲಾಂ ವಿರೋಧಿ ಆಗಿರುವಂತಹ ಪೋಸ್ಟ್ಗಳು ಮತ್ತು ಸೌದಿ ದೊರೆ ವಿರುದ್ಧ ಪೋಸ್ಟ್ಗಳು ಏನನ್ನ ಮಾಡಿದ್ದಾರೆ? ಅಲ್ಲ, ಅದು ಒಟ್ಟು ಏನು ಇಸ್ಲಾಮಿನ ವಿರುದ್ಧವಾಗಿರ್ತಕ್ಕಂಥ ಕೆಲವೊಂದು ಪೋಸ್ಟ್ಗಳನ್ನು ಮಾಡಿದ್ದಾರೆ. ಸೊ ಇಲ್ಲಿ ವಿಚಾರ ಅಂತ ಹೇಳಿದ್ರೆ ಏನೇ ಆಗಲಿ ನಮಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಬೇಕಿರುವಂತಹದ್ದು ಅವರು ಯಾವ ಕಾರಣಕ್ಕೋಸ್ಕರ ಅಲ್ಲಿ ಜೈಲಲ್ಲಿ ಇದ್ದಾರೆ ಅಂತ ಒಂದು. ಆಮೇಲೆ ನೆಕ್ಸ್ಟ್ ಅದರ ಪ್ರಕ್ರಿಯೆಯನ್ನ, ಕಾನೂನು ಪ್ರಕ್ರಿಯೆಯನ್ನ ಯಾರು ಮಾಡಬೇಕು ಅಂತ ಹೇಳುವಂಥದ್ದು ಇವರಿಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂತ ಹೇಳುದು ಕುಟುಂಬದವರು. ಅದು ಅಲ್ಲಿ ಸುಧೀರ್ ಕೋಟಿಯನವರು ಕೂಡ ಅದನ್ನೇ ಹೇಳಿದ್ದು. ಈ ಪ್ರಕರಣಗಳ ಹಿಂದೆ ಮತ್ತು ಈ ಡ್ರಗ್ಸ್ನ ಪ್ರಕರಣಗಳ ಹಿಂದೆ ಯಾರು ಕೂಡ ಸಪೋರ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ಅಲ್ಲಿದ್ದವರು, ನಮ್ಮ ಭಾರತೀಯರು. ಯಾಕಂದ್ರೆ ಅವರು ಟಾರ್ಗೆಟ್ ಆಗ್ತಾರೆ. ನೆಕ್ಸ್ಟ್ ಅವರನ್ನ ಟಾರ್ಗೆಟ್ ಮಾಡಿದ್ರೆ ಅವರ ಏನು ವೃತ್ತಿ ಜೀವನಕ್ಕೂ ಸಮಸ್ಯೆಗಳಾಗಬಹುದು ಅಂತ ಹೇಳುವಂತ ಹೆದರಿಕೆ ಇರ್ತದೆ ಸಾಮಾನ್ಯವಾಗಿ. ಅದಕ್ಕೆ ಈ ಇಂಡಿಯನ್ ಕಾನ್ಸುಲೇಟ್ ನ ಮುಖಾಂತರವೇ ಈ ಒಂದು ಪ್ರಕರಣವನ್ನ ತನಿಖೆ ಮಾಡಬೇಕು. ಅವರ ಮುಖಾಂತರನೇ ಇವರು ಸೌದಿ ಅರೇಬಿಯಾದ ಕಾನ್ಸುಲೇಟ್ ಅನ್ನ ಸಂಪರ್ಕ ಮಾಡಿ ಆ ವಿಚಾರವನ್ನ ಅವರು ನಡೆಸಬೇಕೇ ಹೊರತು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಒಂದು ವರ್ಷ ಸುದೀರ್ಘವಾಯಿತು ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಅವರು ವೇಟ್ ಮಾಡಿರುವಂತದ್ದೇ ಅವರಿಗೆ ಮುಳುವಾಯಿತು ಅನ್ನೋದು ತಮ್ಗೆ ಅನ್ಸಲ್ವಾ? ಅಲ್ಲ, ನನ್ನ ಗಮನಕ್ಕೆ ಬಂದದ್ದು ಕೂಡ ಇತ್ತೀಚೆಗೆ. ಆ ನಂತರ ನಾವು ಕೂಡ ರಾಜ್ಯಕ್ಕೆ ಇದು ಏನು ಸರ್ಕಾರಕ್ಕೆ ಸಂಪರ್ಕ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವಾಗ ಅವರಿಗೆ ಏನು 1 ವರ್ಷ 8 ತಿಂಗಳು ಆಗಿದೆ. ಪ್ರಾರಂಭದಲ್ಲಿ ಅವರು ದೂರನ್ನ ನೀಡಿದ್ದಾರೆ, ವಿದೇಶಾಂಗ ಇಲಾಖೆಗೆ ಇರ್ಬೋದು, ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ರಿಸಲ್ಟ್ ಯಾಕೆ ಬರಲಿಲ್ಲ ಅಂತ ಹೇಳುವಂಥದ್ದು ನನಗೂ ಕೂಡ ಆಶ್ಚರ್ಯ ಆಗಿದೆ. ಈ ಬಗ್ಗೆ ನಾನು ಕೂಡ ಇನ್ನು ಮುಂದೆ ಅವರಿಗೆ ಏನು ಅವರ ಈ ಪ್ರಕ್ರಿಯೆಗಳಲ್ಲಿ ನೇರವಾಗಿ ಭಾಗಿಯಾಗಿ ಮುಂದಕ್ಕೆ ಡೆಲ್ಲಿಗೆ ಹೋಗಬೇಕಾದ್ರೂ ನಾವು ಸಂಘದ ಪರವಾಗಿ, ನಮ್ಮ ಕೊಟ್ಟಾರಿ ಸಮಾಜ ಸುಧಾರಕ ಸಂಘದ ಪರವಾಗಿ ಡೆಲ್ಲಿಗೆ ಹೋಗಿ ಕಾನ್ಸುಲೇಟ್, ನಮ್ಮ ವಿದೇಶಾಂಗ ಇಲಾಖೆಯನ್ನ ಸಂಪರ್ಕ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಕೂಡ ಮಾಡ್ತೇವೆ ಮುಂದಕ್ಕೆ. ಓಕೆ ಹೌದು. ಓಕೆ ಎಸ್ ಮೇಡಮ್, ಈಗ ನಿಮ್ಗೆ 2 ಮಕ್ಕಳಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಓಕೆ, ಎಷ್ಟನೇ ಕ್ಲಾಸ್? ಒಬ್ಬ 9th. ಓಕೆ, ಅದು UKG. ಓಕೆ, UKG ಮಗಳು, 9th ಹೋಗುವಂತ ಹುಡುಗ. ಓಕೆ, ಎಸ್, ನೋಡ್ತಾ ಇದ್ದೀರಾ, ಇದು ನಮ್ಮ ಸದ್ಯದ ಪರಿಸ್ಥಿತಿ ಇರುವಂತದ್ದು. ಆದ್ರೆ 1 ವರ್ಷದಿಂದ 6 ತಿಂಗಳು 8 ತಿಂಗಳು ಜೈಲಿನಲ್ಲಿದ್ದಾರೆ ಅಂತ ಬಂದಾಗ ಈ ವಿಚಾರ ಯಾಕೆ ಮುನ್ನೆಲೆಗೆ ಬಂದಿಲ್ಲ ಅಂತ ಬಂದಾಗ ಎಸ್, ಮುನ್ನೆಲೆಗೆ ಬಂದಿದೆ. ಅವರು ಮಾಡುವಂತ ಕೆಲಸವನ್ನು ಅವರು ಮಾಡಿದ್ದಾರೆ. ಕಾನೂನಾತ್ಮಕವಾಗಿರುವಂತಹ ಹೋರಾಟ ಏನಿದೆ ಇದನ್ನೆಲ್ಲವೂ ಕೂಡ ಅವರು ಮಾಡಿದ್ದಾರೆ. ಆದ್ರೂ ಕೂಡ ಆಗ್ತಾ ಇಲ್ಲ ಅಂತ ಬಂದಾಗ ಯಾರ ಇಚ್ಛಾಶಕ್ತಿಯ ಕೊರತೆ ಇದೆ ಅನ್ನೋ ಪ್ರಶ್ನೆ ಬರುತ್ತೆ. ಒಟ್ಟಲ್ಲಿ ಸಂಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಸರ್, ಜಿತೇಂದ್ರ ಕೊಟ್ಟಾರಿ ಅವರು ಈ ಸಂದರ್ಭ ನಾವು ಕೇಳುವಂತ ಪ್ರಶ್ನೆ ಜನರು ಕೂಡ ಕೇಳ್ತಾರೆ ಈ ಒಂದು ವಿಚಾರವನ್ನ. ತಾವು ಕೂಡ ಒಂದು ಪ್ರಬಲ ಪಕ್ಷದ ಮುಖಂಡರು ಕೂಡ ಹೌದು. ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷ, ಈ ಪಕ್ಷದ ಮುಖಂಡರು ಕೂಡ ಹೌದು. ಜೊತೆಗೆ ನಮ್ಮ ದೇಶದ ಪ್ರಧಾನಿಯವರು, ನಮ್ಮ ವಿದೇಶಾಂಗ ಇಲಾಖೆ, ನಮ್ಮ ಸಚಿವರು ಎಲ್ಲವೂ ಕೂಡ ತಾವುಗಳು ಸ್ವಲ್ಪ ಪ್ರಭಾವವನ್ನ ಬೀರಿದ್ರೆ, ಇಲ್ಲಿಯ ಸಂಸದರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಕೆಲಸವನ್ನ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ತಾಯಿಗೆ ಒಂದು ಅಲ್ಲ, ಈಗಾಗಲೇ ನಾನು ಅವರಿಗೊಂದು ಸಲಹೆಯನ್ನು ನೀಡಿದ್ದೇನೆ. ಪ್ರಧಾನಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಆಮೇಲೆ ರಾಜ್ಯದ ಮುಖ್ಯಮಂತ್ರಿ ಗೃಹ ಸಚಿವರಿಗೆ, ರಾಜ್ಯದ ಏನು ಪೊಲೀಸ್ ಮಹಾನಿರ್ದೇಶಕರಿಗೆ, ನಮ್ಮ ಈ ಕಮಿಷನರ್ ಅವರಿಗೆ ಎಲ್ರಿಗೂ ನೀವೊಂದು ಈ ವಿಚಾರದಲ್ಲಿ ದೂರನ್ನು ನೀಡಿ ನಂತರ ನಮ್ಮ ಪ್ರಯತ್ನವನ್ನು ನಾವು ಮಾಡುವ. ಮಾನ್ಯ ಸಂಸದರನ್ನು ಕೂಡ ಇನ್ನೊಂದ್ಸಲ ಭೇಟಿ ಆಗ್ಬೇಕು ನೀವು ಅಂತ ಹೇಳಿದ್ದೇವೆ.
ಆಮೇಲೆ ಇದಕ್ಕೆ ಸಂಬಂಧಪಟ್ಟ ವಿದೇಶಾಂಗ ಇಲಾಖೆಯನ್ನ ನೇರವಾಗಿ ನಾವು ಡೆಲ್ಲಿಗೆ ಹೋಗಿ ಅಲ್ಲಿ ಏನು ಆ ಕೆಲಸ ಕಾರ್ಯಗಳನ್ನು ಮಾಡುವಂತ ಅಗತ್ಯ ಇದೆ. ಅಂದ್ರೆ ಇದರ ಗಂಭೀರತೆ ಏನು ನೋಡಿ, ಸರ್ಕಾರ ಅಂತ ಹೇಳಿದ್ರೆ ಇವತ್ತು 130 ಕೋಟಿ ಜನಸಂಖ್ಯೆ ಇರುವಂತಹ ದೇಶ, ತುಂಬಾ ಅನೇಕ ಲಕ್ಷಾಂತರ ಕೋಟ್ಯಾಂತರ ಪ್ರಕರಣಗಳು ಇಂಥದ್ದಿದೆ ನೋಡಿ. ನಾವು ಯಾವ ರೀತಿಯಾಗಿ ಅದನ್ನ ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಅದನ್ನ ಮುಂದುವರಿಸ್ತೇವೆ, ಅದರ ಮೇಲೆ ಆ ಕೇಸ್ಗಳ ಏನು ರಿಸಲ್ಟ್ಗಳು ಬರ್ತಾ ಇರ್ತದೆ. ಅದಕ್ಕೆ ನನಗೆ ಈ ವಿಚಾರದ ಬಗ್ಗೆ ನನಗೆ ಇವರು ತಿಳಿಸಿದಾಗ ನಾನು ಕೂಡಲೇ ಅವರಿಗೆ ಹೇಳಿರುವಂತದ್ದು ಅದೇ, ಈ ಕೇಸ್ಗೆ ನೀವು ಪ್ರಾಮುಖ್ಯತೆಯನ್ನ ಕೊಡಿ. ಏನೋ ಒಂದು ದೂರು ಕೊಟ್ಟಿದ್ದೀರಿ, ಅಲ್ಲಿ ಏನು ರಿಪ್ಲೈ ಬರಲಿಲ್ಲ ಅಂತ ಹೇಳುವಂಥದ್ದಲ್ಲ, ನಿರಂತರ ಸಂಪರ್ಕದ ಮುಖಾಂತರ ಅದನ್ನ ಮಾನ್ಯ ಸಂಸದರಿಗೆ ಆಮೇಲೆ ಏನು ಆ ಸಂಬಂಧಪಟ್ಟಂತಹ ಸಚಿವರುಗಳಿಗೆ ನೀವು ಅದನ್ನ ಸ್ವಲ್ಪ ಫಾಲೋ ಅಪ್ ಮಾಡಬೇಕು ಅಂತ ಹೇಳಿದ್ದೇನೆ. ಬಟ್ ಯಾವುದೇ ಕಾರಣಕ್ಕೋಸ್ಕರ ಅವರು ಮಾಡಲಿಲ್ಲ ಅಥವಾ ಅವರಿಗೇನು ಆ ಒಂದು ಅವಕಾಶ ಇಲ್ಲ ಅಂತ ಹೇಳಿದ್ರು ಕೂಡ ಇನ್ನು ಮುಂದಕ್ಕೆ ನಾವು ಅದನ್ನ ಖಂಡಿತವಾಗಿ ನಾವು ಮಾಡುವ ಅಂತ ಹೇಳಿ ಹೇಳಿದ್ದೇನೆ. ಮುಂದೆ ಅದನ್ನೇ ಮಾಡುವಂತ ಒಂದು ಕ್ರಿಯೆಯನ್ನು ನಾವು ಮುಂದುವರಿಸ್ತೇವೆ. ಓಕೆ ಓಕೆ, ಎಸ್ ಸರ್, ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ಸರ್ ನಮಸ್ತೆ. ತಮ್ಮ ಹೆಸರು, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಗಳೂರಿಂದ ಶಿವರಾಮ್ ಅಂತ ಹೇಳಿ. ಎಸ್ ಸರ್, ಮಾತಾಡಿ ಸರ್. ಈಗ ಅಲ್ಲಿ ಟೆಕ್ನಾಲಜಿ ಎಲ್ಲ ಇಷ್ಟು ಇಂಪ್ರೂವ್ ಆಗಿದೆ, ನಮ್ಮಕ್ಕಿಂತ ತುಂಬಾ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಉಂಟು. ಆದ್ರೂ ಫೇಕ್ ಐಡಿಯಲ್ಲಿ ಇಂತ ಕ್ರಿಯೇಟ್ ಆದ ಈ ವಿಷಯಗಳನ್ನು ಯಾರೋ ತಪ್ಪು ಮಾಡದವರನ್ನು ಬಂದಿದೆ ಈ ರೀತಿ ಶಿಕ್ಷೆ ಕೊಡೋದು ಎಷ್ಟು ಸರಿ ಇವರು? ಯಾಕೆ ಅವರಲ್ಲಿ ಟೆಕ್ನಾಲಜಿ ಅಷ್ಟು ಎಲ್ಲ ಹೇಳ್ತಾರೆ, ಅವ್ರ ಮೊಬೈಲ್ ಎಷ್ಟು ಮುಂದುವರಿದೆ ಯಾಕೆ ಈ ಟೆಕ್ನಾಲಜಿ ಇಷ್ಟು ಚಿಕ್ಕ ವಿಷಯವನ್ನು ಇವರಿಗೆ ಸರಿ ಅವರಿಗೆ ಪರಿಗಣಿಸಲಿಕ್ಕೆ ಯಾಕೆ ಆಗಿಲ್ಲ ಅವರಿಗೆ? ಮತ್ತೊಂದು, ಅಲ್ಲಿ ವಿದೇಶದಲ್ಲಿ ಇರುವ ಹಿಂದೂಗಳನ್ನು ಟೋಟಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವನು ಒಂದು ವೇಳೆ ಸಂಘ ಪರಿವಾರದ ಬಗ್ಗೆ ಏನಾದ್ರು ಅಭಿಮಾನ ಹೊಂದಿದ್ರೆ, ಅಥವಾ ಬಿಜೆಪಿಯ ಬಗ್ಗೆ ಅಭಿಮಾನ ಹೊಂದಿದ್ರೆ, ಅಥವಾ ಮೋದಿ ಅವರ ಬಗ್ಗೆ ಅಭಿಮಾನ ಹೊಂದಿದ್ರೆ ಅವರನ್ನು ವ್ಯವಸ್ಥಿತವಾಗಿ ಒಂದು ಗುಂಪು ಟಾರ್ಗೆಟ್ ಮಾಡ್ತಾ ಇದೆ. ಇದು ಖಂಡಿತ. ಓಕೆ ಓಕೆ ಓಕೆ, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್, ಈಗ ತಮ್ಮ ಪತಿ ಕಾಲ್ ಮಾಡ್ತಾರೆ, ತಮ್ಮ ಜೊತೆ ಮಾತಾಡ್ತಾರೆ, ಅದೊಂದು ಖುಷಿಯ ವಿಚಾರ ತಮ್ಗೆ, ಅಂದ್ರೆ ಸ್ವಲ್ಪ ನೆಮ್ಮದಿ ಇದೆ ಅನ್ನುವಂಥದ್ದು. ಅಂದ್ರೆ ಯಾವಾಗಾದ್ರೂ ನಮ್ಮನ್ನ ಬಿಡುವಂತ ಒಂದು ವಿಚಾರದಲ್ಲಿ ಅವ್ರು ಮಾತಾಡಿದಾರ? ಅಂದ್ರೆ ನಾನು ರಿಲೀಸ್ ಮಾಡ್ಬೋದು, ನಾನು ಬುಡ್ಪೇರ್ ವಿಚಾರ ಮಾಡ್ಬೋದು ಅಂತ ಹೇಳ್ತಾರೆ. ಇನ್ನು ಡಿಸೆಂಬರ್ 6ನೇ ತಾರೀಕಿಗೆ ಹೋಗ್ಲಿಕ್ಕೆ ಉಂಟಂತೆ ಕೋರ್ಟಿಗೆ. ಡಿಸೆಂಬರ್ 6ನೇ ತಾರೀಕು ಫೈನಲ್ ರಿಸಲ್ಟ್ ಅಂತ ಹೇಳಿದ್ರು. ಡಿಸೆಂಬರ್ 6ನೇ ತಾರೀಕು ಫೈನಲ್ ರಿಸಲ್ಟ್ ಅಂತ. ಅಂದ್ರೆ ಅಲ್ಲಿ ಇವರ ನೋಡ್ಕೊಳ್ಳೋರು ಯಾರು ಇಲ್ಲ, ಹಾಗಾದ್ರೆ ಇವರಿಗೆ ಪರವಾಗಿ ಸಪೋರ್ಟ್ ಮಾಡೋರಲ್ಲಿ ಯಾರು ಇಲ್ಲ. ಯಾಕಂದ್ರೆ ಈ ಪ್ರಶ್ನೆ, ಯಾಕಂದ್ರೆ ಸುದೀಪ್ ಕೋಟೆಲ್ ಅವರು ಹೇಳಿದಾಗ್ಲೂ ಕೂಡ ಯಾರಿಗೂ ಕೂಡ ಗೊತ್ತೇ ಇಲ್ಲ ಅಲ್ಲಿ ಅಂತ. ಅಂದ್ರೆ ಸಪೋರ್ಟ್ ಮಾಡೋರು ಯಾರಿಲ್ಲ ಅಂತ ಬಂದಾಗ ಇದು ಬರುವಂತ ಪ್ರಶ್ನೆ, ಯಾರು ತಗೊಳ್ಳಿದಿಲ್ಲ ಕೇಸ್ ಅನ್ನಂತೆ. ಅಂದ್ರೆ ಅಲ್ಲಿಯ ವಕೀಲರುಗಳು ಕೂಡ, ನ್ಯಾಯವಾದಿಗಳು, ಇದೊಂದು ದೇಶ ವಿರೋಧವಾಗಿರ್ತಕ್ಕಂಥ ಅಂದ್ರೆ ವಿಚಾರ ಆದ್ರಿಂದ ಅವರು ಕೂಡ ಕೇಸ್ ತಗೊಳ್ಳೋದಿಲ್ಲ, ನಮ್ಮವರಂತೂ ಹೋಗುದೇ ಇಲ್ಲ. ಇದಕ್ಕೆ ಅದೇ ಅವರು ನಮಗೆ ಕೂಡ ಮಾಹಿತಿ ಬಂದದ್ದು ಏನು ಅಂತ ಕೇಳಿದ್ರೆ, ಕೇವಲ ಇಂಡಿಯನ್ ಕಾನ್ಸುಲೇಟ್ನವರು ಮಾತ್ರ ಇದರ ಹಿಂದೆ ಹೋಗ್ಬೇಕು ಅಂತ ಹೇಳುವಂಥದ್ದು. ಅದನ್ನ ನಾವು ಈಗ ನಂತರ ಅದೇ ಕೆಲಸವನ್ನ ನಾವು ಮಾಡಬೇಕಾಗುವಂತ ಪರಿಸ್ಥಿತಿ ನಮ್ಮ ಹತ್ರ ಇದೆ. ಅದನ್ನ ಮಾಡಬೇಕು, ನಾವು ಮಾಡ್ತೇವೆ ಖಂಡಿತವಾಗಿಯೂ. ಸಂಸದರನ್ನ ಕೂಡ ನಾಳೆ ಭೇಟಿ ಮಾಡ್ತೇವೆ. ಆಮೇಲೆ ಅದಕ್ಕೆ ಬೇಕಾದಂತ ಎಲ್ಲ ಕಾನೂನು ಪ್ರಕ್ರಿಯೆಯನ್ನು ಇನ್ನು ಮುಂದಕ್ಕೆ ಮಾಡಬೇಕು ಅಂತ ನಿರ್ಧಾರವನ್ನ ಅವ್ರ ಕುಟುಂಬದವರು ಕೂಡ ಮಾಡಿದ್ದಾರೆ. ಓಕೆ ಓಕೆ ಸರ್, ತಾವು ಫಾಲೋ ಅಪ್ ಅಲ್ಲಿ ಇದ್ದೀರಾ ಈ ಒಂದು ಕೇಸಲ್ಲಿ? ಡಿಸೆಂಬರ್ 6ರ ತಾರೀಕಿನಂದು ಕೊಡ್ತಾರೆ ತೀರ್ಪು ಅನ್ನೋ ವಿಚಾರಗಳು ಬಂದಾಗ ಏನ್ ಹೇಳ್ತೀರಾ ಸರ್? ಯಾಕಂದ್ರೆ ಅಲ್ಲಿ ಯಾರೂ ಇಲ್ಲ, ಇವ್ರ ಪರವಾಗಿ ನೋಡೋರು ಯಾರಿಲ್ಲ, ಮಾತಾಡೋರು ಯಾರು ಇಲ್ಲ ಅಂತ ಬಂದಾಗ ಹೇಗೆ ಹೋಗುತ್ತೆ ಅನ್ನುವಂತಹ ವಿಚಾರ ತಾವು ಕೂಡ ಮಾತನಾಡಿರಬಹುದು. ಶೈಲೇಶ್ ಅವ್ರ ಜೊತೆ ಮಾತಾಡಿದ್ದೀರಾ? ಮಾತಾಡಿಲ್ಲ. ನಂಗೆ ಅದು ಈಗ ಅವರ ಪತ್ನಿಗೆ ಮಾತ್ರ ಕರೆ ಮಾಡುವಂತ ಅವಕಾಶ ಇರುವಂತ, ಅದು ಕೂಡ 3 ನಿಮಿಷ. ಅದರ ಮಧ್ಯದಲ್ಲಿ ಈಗ ನಮ್ಗೆ ಒಂದು ವೇಳೆ ಕಾಲ್ ಕನೆಕ್ಟ್, ಈಗ ನಾವು ಹೋಲ್ಡ್ ಮಾಡಿ ಕನೆಕ್ಟ್ ಮಾಡೋದಿದ್ದು ಅಲ್ಲಿಗೆ ಅವರ ಟೈಮ್ ಹೋಗ್ತದೆ. ಆ ರೀತಿಯ ಪ್ರಯತ್ನ ಇವರು ಮಾಡಿದ್ದು, ಅದು ನಂಗೆ ಮಾತಾಡುವಂತ ಅವಕಾಶಗಳು ಸಿಗ್ಲಿಲ್ಲ. ಅದು ಒಟ್ಟಾರೆ ನಾನು ಹೇಳುವಂತದ್ದು, ಇದು ಈಗ ನಮ್ಗೆ ಈಗ ಸಂಸದರ ಪರ್ಸನಲ್ ಸೆಕ್ರೆಟರಿ ಇದ್ದಾರೆ ಡೆಲ್ಲಿಯಲ್ಲಿ, ನಿರಂತರವಾಗಿ ಅವರು ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಯಾಕಂದ್ರೆ ಸರ್, ಡಿಸೆಂಬರ್ 6ನೇ ತಾರೀಕು ಅಂತ ಬಂದಾಗ ಈಗ ನಾವು ನವೆಂಬರ್ ನಲ್ಲಿ ಇದ್ದೇವೆ. ಇಷ್ಟು ವರ್ಷಗಳು ಆಗ್ತಾ ಬಂತು, ಇಷ್ಟು ಡಿಲೇ ಆಗ್ತಾ ಬಂತು, ಇಷ್ಟು ಕೇರ್ಲೆಸ್ ಅಂತ ಬಂತು ಈ ಒಂದು ಪ್ರಕರಣದಲ್ಲಿ ಅಂತ ಬಂದಾಗ ಉಳಿದಿರೋ ದಿನಗಳು ಕೂಡ ನಮ್ಮ ಕಣ್ಣ ಮುಂದೆ ಇರುತ್ತೆ. ಅದಕ್ಕೋಸ್ಕರ ಹೇಳುವಂತದ್ದು, ಇಟ್ಸ್ ನಾಟ್ ಅ ಜೋಕ್ ಆನ್. ಕರೆಕ್ಟ್, ಎಸ್, ದಟ್ಸ್ ಫೈನ್. ಅಲ್ಲ, ಅದೇ ಹೇಳುವಂಥದ್ದು. ನಾನು ಅವರ ಏನು ಸಂಸದರ ಪರ್ಸನಲ್ ಸೆಕ್ರೆಟರಿ ನನಗೆ ತಿಳಿಸುವಂಥದ್ದು ಏನಂತ ಹೇಳಿದ್ರೆ, ಒಂದು ಕೊನೆಗೆ ಈಗ ಅವರದ್ದು ಅಲ್ಲಿನ ಇನ್ವೆಸ್ಟಿಗೇಷನ್ ಏನಿದೆ ಅದು ಈಗಾಗಲೇ
ಕೋರ್ಟಿಗೆ ರಿಪೋರ್ಟ್ ಆಗಿದೆ. ಆಗಿದೆ. ಕೋರ್ಟ್ ಅಲ್ಲಿ ಡಿಸಿಷನ್ ತಗೊಳ್ಳುವಂತದ್ದು ಬಾಕಿ ಇದೆ ಅನ್ನುವಂಥದ್ದು ಹೇಳಿದ್ದಾರೆ. ಓಕೆ, ಆ ರೀತಿ ಹೇಳಿದ್ದಾರೆ. ಅವರು ನನಗೆ ಈಗ ನಮ್ಮ ಸಂಸದರ ಕಚೇರಿಯಿಂದ ಬಂದಂತ ಮಾಹಿತಿ ಅಂದ್ರೆ ಅದು ಅವರು ಅಲ್ಲಿನ ವಿದೇಶಾಂಗ ಕಚೇರಿಗೆ ನಿರಂತರವಾಗಿ ಅವರು ರಿಪೋರ್ಟ್ ಮಾಡುವಂತ. ಮತ್ತೆ 2 ವಿಷಯ ಇಲ್ಲಿ ಇದೆ. ನಮ್ಮ ಎಂಬೆಸಿಯ ಒಂದು ರಿಪೋರ್ಟ್ಸ್ ಏನಿದೆ ಅದು ಕೂಡ ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿ ಇಡ್ತಾರೆ. ನಮಗೆ ಅವರು ಏನು ಶೇರ್ ಮಾಡ್ಲಿಕ್ಕೆ ಅವರು ರೆಡಿ ಇರುವುದಿಲ್ಲ. ನಮ್ಮ ವಿದೇಶಾಂಗ ಇಲಾಖೆಯ ಒಂದು ರಿಪೋರ್ಟ್ಸ್ ಕೂಡ ಅದು ಕೂಡ ಕಾನ್ಫಿಡೆನ್ಷಿಯಲ್ ಆಗಿ ಅವರು ಇಟ್ಕೊಳ್ತಾರೆ. ನಮ್ಗೆ ಈಗ ಅದನ್ನು ರೈಟ್ ಟು ಇನ್ಫಾರ್ಮೇಶನ್ ಅಲ್ಲಿ ಏನದು ಬರುದಿಲ್ಲ, ಗೊತ್ತಿದೆ ಅದು. ಸೊ ಈ ರೀತಿ ಇರುವಾಗ ನಮ್ಗೆ ಇದನ್ನು ಇನ್ನು ಕೂಡ ಅದನ್ನು ಹೇಗೆ ಅನ್ನುವಂಥದ್ದು ಕೊಂಡಿದೆ. ಜಿತೇಂದ್ರ ಕೊಟ್ಟಾರ್ ಅವರು ಹೇಳಿದ ಹಾಗೆ ಇಂಡಿಯನ್ ಕಾನ್ಸುಲೇಟ್ ನದ್ದು ಅವರನ್ನು ಅಲ್ಲಿ ಸರಿಯಾಗಿ ಗಟ್ಟಿ ನಿಂತರೆ ಮಾತ್ರ ಇದನ್ನು ನಮ್ಗೆ ಅದು ರಿಸಲ್ಟ್, ಅಲ್ಟಿಮೇಟ್ ರಿಸಲ್ಟ್ ಸಿಗ್ಲಿಕ್ಕೆ ಸಾಧ್ಯ. ಎಸ್ ಸರ್. ಜೊತೆಗೆ ನಾನು ಈ ಒಂದು ವಿಚಾರವನ್ನ ಜನರ ಮುಂದೆ ಇಡಬೇಕಾಗಿತ್ತು. ಅಂದ್ರೆ ಈ ಒಂದು ಅಸಹಾಯಕವಾಗಿರುವಂತಹ ಮಹಿಳೆ ಯಾರು ಇಲ್ಲ ಅಂತ ಬಂದಾಗ ಎಸ್ ಒಂದು ಸಂಘದ ಮುಂದೆ ಹೋಗಿದ್ದಾರೆ, ನಮ್ಗೆ ನ್ಯಾಯ ಕೊಡಬೇಕು ಅನ್ನುವಂತಹ ವಿಚಾರಗಳಲ್ಲಿ ಹೋಗಿದ್ದಾರೆ. ಜೊತೆಗೆ 1 ವರ್ಷ 8 ತಿಂಗಳಿಂದ ಅಲೆದಾಡಿದ್ದಾರೆ. ಸಂಬಂಧಪಟ್ಟಿರುವಂತಹ ಜನಪ್ರತಿನಿಧಿಗಳು ಕೂಡ ಸಂಪರ್ಕ ಮಾಡಿದ್ದಾರೆ. ಆದ್ರೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ, ಆದ್ರೆ ಇನ್ನೂ ಕೂಡ ಆಗಿಲ್ಲ ಅನ್ನೋದು ಅಷ್ಟೇ ವಿಪರ್ಯಾಸದ ಸಂಗತಿ. ಕೊನೆಯದಾಗಿ ಸರ್, ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಏನ್ ಮಾಡಬಹುದು ಅಂಡ್ ಯಾವ ರೀತಿ ತಾವು ಫೈಟ್ ಮಾಡ್ತೀರಾ ಅನ್ನೋ ವಿಚಾರ ಬರುತ್ತೆ. ಯಾಕಂದ್ರೆ ಒಂದು ಕಷ್ಟ ಇದೆ ಅಥವಾ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಎದ್ದಿರುವಂತಹ ಈ ಒಂದು ವಿಚಾರದಲ್ಲಿ ಯಾವ ರೀತಿ ನ್ಯಾಯ ಸಿಗುತ್ತೆ ಅನ್ನುವಂತಹ ವಿಚಾರ ಕೂಡ ಬರುತ್ತೆ. ಇಲ್ಲ, ಖಂಡಿತ ನನಗೆ ಗೊತ್ತಾದಂತ ನಂತರದಲ್ಲಿ ಕೂಡಲೇ ನಾವು ಸಂಸದರನ್ನ ಭೇಟಿ ಮಾಡಿದ್ದೇನೆ, ಮಾತಾಡಿದ್ದೇನೆ. ಇಷ್ಟುವರೆಗೆ ಅದು ರಿಸಲ್ಟ್ ಏನು ಬರಲಿಲ್ಲ ಅಂತ ಹೇಳುವಂಥದ್ದನ್ನು ಕೂಡ ಅವರ ಗಮನಕ್ಕೆ ತಂದಿದ್ದೇನೆ. ನಾಳೆಯಿಂದ ಅದನ್ನ ನೇರ ಅವರ ಹತ್ರ ಇನ್ನೊಂದ್ಸಲ ಕೂತು ಚರ್ಚೆ ಮಾಡಿ ಇನ್ನು ಮುಂದೆ ಯಾವ ರೀತಿಯಾದಂಥ ಒಂದು ಕ್ರಮವನ್ನು ನಾವು ಕೈಗೊಳ್ಳಬೇಕು ಕುಟುಂಬದವರು ಇವರು ಅಂತ ಹೇಳುವಂಥದ್ದನ್ನು ನಾವು ಮನಗಂಡು ಅದನ್ನು ಮುಂದುವರಿಸ್ತೇವೆ. ಅನಂತರ ಏನು ಪ್ರಧಾನಮಂತ್ರಿಗಳಿಗಿರ್ಬೋದು, ಕೇಂದ್ರ ಗೃಹ ಸಚಿವರಿಗಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳಿಗಿರ್ಬೋದು, ಎಲ್ಲರಿಗೂ ಕೂಡ ಏನು ಇದರ ಬಗ್ಗೆ, ಈ ಕೇಸಿನ ಬಗ್ಗೆ ವಿಚಾರವನ್ನು, ದೂರನ್ನು ನೀಡುವಂಥ ಒಂದು ಕೆಲಸವನ್ನು ಇವರು ಕುಟುಂಬದವರು ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾನು ಹೇಳ್ತೇನೆ. ಸೊ ಅದಕ್ಕೆ ಅಂದ್ರೆ ಅದು ಆ ಕೇಸಿನ ಬಗ್ಗೆ ಒಂದು ಸ್ವಲ್ಪ ಸೀರಿಯಸ್ನೆಸ್ ಬರ್ತದೆ. ಇಲ್ಲ ಅಂದ್ರೆ ಇಂತಹ ಕೇಸುಗಳು ಅನೇಕ ಇದೆ ನಮ್ಮ ಇಡೀ ದೇಶದಲ್ಲಿ, ದೇಶದಾದ್ಯಂತ ಕೋಟ್ಯಾಂತರ ಕೇಸುಗಳಿದೆ ನಾನು ಹೇಳಿದ ಹಾಗೆ. ಅದಕ್ಕೋಸ್ಕರ ಯಾರು ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಯಾರು ಅದನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸ್ತಾರೆ, ಆಗ ಮಾತ್ರ ಅದಕ್ಕೊಂದು ಫಲಿತಾಂಶ ಸಿಗಬಹುದೇ ಹೊರತು ಸುಮ್ಮನೆ ನಾವು ದೂರು ಕೊಟ್ಟು ನಮ್ಮಷ್ಟಕ್ಕೆ ನಾವಿದ್ರೆ ಯಾವುದೇ ರೀತಿಯಾದಂತಹ ಫಲಿತಾಂಶವನ್ನು ನಿರೀಕ್ಷೆ ಮಾಡಲಿಕ್ಕೆ ಇಲ್ಲ ನಾವು. ಅದಕ್ಕೋಸ್ಕರ ಇವರಿಗೆ ಆ ಬಗ್ಗೆ ನಾನು ಏನು ಕಾನೂನಿನ ಮುಖಾಂತರ ಏನು ಮಾಡಬೇಕು ಅಂತ ಹೇಳುವುದನ್ನ ಶ್ರೇಯಸ್ ಒಬ್ಬ ನ್ಯಾಯವಾದಿಯಾಗಿ ಕೂಡ ಅವರಿಗೆ ಗೊತ್ತಿದೆ. ಮತ್ತೆ ಅವರು ಇದರ ಬಗ್ಗೆ ಇಷ್ಟು ಕೆಲಸವನ್ನು ಮಾಡಿದ್ದಾರೆ, ಅನೇಕ ಪ್ರಾರಂಭದಿಂದ ಇವತ್ತಿನವರೆಗೆ ಅನೇಕ ಕೆಲಸವನ್ನ ಮಾಡಿದ್ದಾರೆ. ಇದರ ಬಗ್ಗೆ ಪೂರ್ತಿಯಾದಂತ ವಿವರಣೆ ಅವರ ಹತ್ರ ಇದೆ, ವಿಷಯಗಳಿದೆ. ಅದಕ್ಕೋಸ್ಕರ ಅವರನ್ನು ಬಳಸಿಕೊಂಡು ಈ ಮುಂದಕ್ಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಶೈಲೇಶ್ ಕುಮಾರ್ಗೆ ಒಂದು ನ್ಯಾಯವನ್ನು ಒದಗಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳುವಂಥದ್ದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ, ಎಸ್ ಸರ್. ಕೊನೆಯದಾಗಿ ಶ್ರೇಯಸ್ ಅವರು, ತಾವು ಈ ಕೇಸನ್ನ ಕಂಪ್ಲೀಟ್ ಆಗಿ ನೋಡಿದ್ದೀರಾ, ಸ್ಟಡಿ ಮಾಡಿದ್ದೀರಾ? ಎಸ್ ಸರ್. ಮತ್ತೆ ಇವತ್ತು ಈ ಮಾಧ್ಯಮದ ಮುಖಾಂತರ ಇದು ಬಂದ ಒಂದು ವಿಚಾರ ಬಂದದ್ರಿಂದ ಒಂದು ದೊಡ್ಡ ಲಾಭ ಆಗಿದೆ ನಮ್ಗೆ. ಏನು ಅಂತ ಹೇಳಿದ್ರೆ, ಇವತ್ತು ಸುಧೀರ್ ಕೋಟ್ಯಾನ್ ಅವರಿಗೆ ನಮಗೆ ಫೋನ್ ಮಾಡಿದ್ರು, ಅವರನ್ನು ಮಾತನ್ನ ಹೇಳಿದ್ರು. ಹರೀಶ್ ಬಂಗೇರ ಇರ್ಬೋದು, ಹನುಮಂತಪ್ಪ ಇರ್ಬೋದು, ಇವರೆಲ್ಲ ವಿಚಾರದಲ್ಲಿ ನಾವು ನಿರಂತರ ಪ್ರಯತ್ನವನ್ನ ಮಾಡ್ತೇವೆ. ಇಲ್ಲಿ ಸೌದಿ ಅರೇಬಿಯಾದಲ್ಲಿ ನಮ್ಮವರನ್ನ ನಾವು ಬಿಟ್ಟಾಕೋದಿಲ್ಲ ಅಂತ ಹೇಳುವಂಥದ್ದು ಒಳ್ಳೆ ವಿಚಾರ ಅದು. ಅವರು ನಿಜವಾಗಿ ಅವರಿಗೆ ನಾವು ನಮ್ಮ ಕೊಟ್ಟಾರೆ ಸಂಘದ ಪರವಾಗಿ ಮತ್ತು ಅವರ ಕುಟುಂಬದ ಪರವಾಗಿ ನಾನು ಧನ್ಯವಾದಗಳನ್ನು ಈ ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ನೋಡಿ, ಅವರು ಒಬ್ಬ ಸೌದಿ ಅರೇಬಿಯಾದಲ್ಲಿ ಇದ್ದುಕೊಂಡು ಈ ವಿಚಾರದಲ್ಲಿ ನಮಗಿಂತ ಜಾಸ್ತಿ ಕೆಲಸವನ್ನ ಮಾಡಬಹುದು. ಖಂಡಿತವಾಗಿ ಅವರು ಆ ಒಂದು ಸಹಾಯವನ್ನ ಅವರ ಕುಟುಂಬ ನಿರೀಕ್ಷೆ ಮಾಡ್ತದೆ. ಅವರಿಗೆ ಖಂಡಿತವಾಗಿ ಚಿರಋಣಿಯಾಗಿ ಇರ್ತದೆ ಆ ಕುಟುಂಬ. ಖಂಡಿತವಾಗಿ ಅವರ ಆ ಕೆಲಸಕ್ಕೆ ದೇವರ ಅನುಗ್ರಹ ಅವರಿಗೆ ಇರಲಿ, ಅವರ ಸಹಾಯ ನಮಗೆ ಯಾವಾಗಲೂ ಬೇಕು ಅಂತ ಹೇಳುವಂಥದ್ದನ್ನ ಮಾಧ್ಯಮದಲ್ಲಿ ಕೇಳಿಕೊಳ್ತೇನೆ. ಮುಖ್ಯವಾಗಿ ನಾನು ನಮ್ಮ ಕುಡ್ಲ ಚಾನಲ್ಗೆ ಮುಖ್ಯ ಧನ್ಯವಾದ ಸಮರ್ಪಿಸ್ತೇನೆ. ಯಾಕಂತ ಹೇಳಿದ್ರೆ ನಿನ್ನೆ ನೀವು ಅದನ್ನು ನಮ್ಮ ಏನು ಪ್ರೆಸ್ ಮೀಟ್ ಇತ್ತು ಅದನ್ನು ಹೈಲೈಟ್ ಮಾಡಿದ ಕಾರಣದಿಂದಾಗಿ ಈಗ ಸುಧೀರ್ ಕೋಟ್ಯಾನ್ ಅಂತವರು ನಮ್ಗೆ ನಮ್ಮನ್ನು ಸಂಪರ್ಕ ಮಾಡುವಂತಕ್ಕೆ ಬಂದಿದೆ. ಇವತ್ತು ಬೆಳಿಗ್ಗೆ ಕೂಡ ನನ್ಗೆ ಒಬ್ರು ಫೋನ್ ಮಾಡಿದ್ದು ಸೌದಿಯಿಂದ, ಬೇರೆಯವರ ನನ್ನ ನಂಬರ್ ತೆಕೊಂಡು ಫೋನ್ ಮಾಡಿದ್ದು, ಹೇಗೆ ನಾವು ನಿಲ್ತೇವೆ, ನಮ್ಗೆ ಏನು ಅಂತ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ದಾರೆ. ಸೊ ನಾನು ಮುಖ್ಯವಾಗಿ ನಮ್ಮ ಮಾಧ್ಯಮಕ್ಕೆ ಹೇಳುವಂತದ್ದು, ಮಾಧ್ಯಮಕ್ಕೆ ಒಂದು ದೊಡ್ಡ ಶಕ್ತಿ ಇದೆ ಸಮಾಜದಲ್ಲಿ. ಇನ್ನೊಂದು ಏನಂತ ಹೇಳಿದ್ರೆ,
ಜಿತೇಂದ್ರ ಕೊಟ್ಟಾರೆ ಹೇಳಿದ್ರು, ಈ ರೀತಿಯ ಅನೇಕ ಪ್ರಕರಣಗಳು ಇರುವ ಕಾರಣ ಜನಪ್ರತಿನಿಧಿಗಳು ಸಹಜವಾಗಿ ಇದನ್ನು ಅಪ್ರೋಚ್ ಆಗೋದು ಕಷ್ಟ ಅಂತ. ಅದು ನಾನು ಹೇಳುವಂತದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಪ್ರಕರಣ. ನಮ್ಮ ಮಾನ್ಯ ಸಂಸದರಿಗೆ ಇದನ್ನು ತುಂಬಾ ಅಗ್ರೆಸಿವ್ ಆಗಿ ತಗೊಳ್ಬಹುದು. ಇದನ್ನು ವಿದೇಶಾಂಗ ಇಲಾಖೆಗೆ ನೇರವಾಗಿ ಇದನ್ನು ಫಾಲೋ ಅಪ್ ಮಾಡುವಂತವರಿಗೆ ಮಾಡಬಹುದು. ಯಾಕೆಂತ ಹೇಳಿದ್ರೆ ನಮ್ಗೆ ಎಲ್ಲವನ್ನು ನಮ್ಗೆ ಡೆಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಸ್ಟೇಟ್ ಪ್ರೆಸಿಡೆಂಟ್ ಬೇರೆ, ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟ್ ಅಲ್ಲ, ಅದು ಬೇರೆ. ಅದು ನಾನು ಹೇಳುವಂತದ್ದು ನಮ್ಗೆ ಸಂಸದರು, ನಮ್ಗೆ ಡೆಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನಮ್ಮ ಪ್ರತಿನಿಧಿಯಾಗಿ ಅವರು ಅಲ್ಲಿ ನಿಂತಿರುವಂತದ್ದು. ಅವರಿಗೆ ತುಂಬಾ ಪ್ರಭಾವಿ ವ್ಯಕ್ತಿ, ಅವ್ರು ತುಂಬಾ ಸಹಕಾರ ಮಾಡಿದ್ದಾರೆ. ಅದು ನಾನು ಹೇಳುವಂತದ್ದು ಆ ಫಾಲೋ ಅಪ್ ಇಷ್ಟು ಸಾಕಾಗುದಿಲ್ಲ. ಯಾಕೆಂದ್ರೆ ಒಂದೇ ಕೇಸ್ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ತಗೊಂಡಿದ್ದು ಒಂದೇ ಕೇಸ್ ಇದು. ಈ ರೀತಿಯ ಪ್ರಕರಣಗಳು ಇರ್ಲಿಕ್ಕಿಲ್ಲ ಬಹುಶಃ. ಅದಕ್ಕೆ ನಾನು ಅವರ ಸಹಕಾರ ಇನ್ನಷ್ಟು ನಮ್ಗೆ ಬೇಕು. ಅವ್ರು ಇನ್ನಷ್ಟು ಅದನ್ನು ಸೀರಿಯಸ್ ಆಗಿ ತಗೊಂಡ್ರೆ ಖಂಡಿತವಾಗಿ ಅದು ಆಗ್ತದೆ. ಯಾಕೆಂತ ಹೇಳಿದ್ರೆ ಜನಪ್ರತಿನಿಧಿಗಳಿಗಿಂತ ಅದು ಮೀರಿದ್ದಲ್ಲ. ಯಾಕೆಂದ್ರೆ ಅವರಿಗೆ ಪ್ರಭಾವ ಇದೆ, ಸರಕಾರ ಇದೆ, ಇವತ್ತು ವಿದೇಶಾಂಗ ಇಲಾಖೆಯ ಜೊತೆಗೆ ನೇರ ಸಂಪರ್ಕ ಕೂಡ ಇದೆ. ಸೊ ನಾನು ಅದನ್ನು ರಿಕ್ವೆಸ್ಟ್ ಮಾಡುವಂತದ್ದು ನಮ್ಮ ಸಂಸದರಿರ್ಬೋದು, ವಿದೇಶಾಂಗ. ಇಲ್ಲಿ ಒಂದೇ ಒಂದು ಆಶಾ ಕಿರಣ ಅಂತ ಹೇಳಿದ್ರೆ ಏನಾಗ್ಬೋದು ಸರ್? ಯಾವ್ದನ್ನ ನಾವು ಈ ಸಂದರ್ಭ ಆಶಾಭಾವನೆ ನೋಡಬಹುದು? ಅಲ್ಲ, ನಾನು ಇದನ್ನು ಅಧ್ಯಯನ ಮಾಡಿದಾಗ ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಶಿಕ್ಷೆ ವಿಧಿಸುವಂತದ್ದು ಬರುದಿಲ್ಲ, ಅವರಿಗೂ ಕೂಡ ಅದನ್ನು ಬರುದಿಲ್ಲ. ಆದ್ರೆ ಇದು ಬಿಡುಗಡೆ ಆಗ್ಲೇಬೇಕು. ಆದ್ರೆ ಇದು ಡಿಲೇ ಆಗ್ತಾ ಇದೆ ಅಷ್ಟೇ. ಅದು ಬಿಡುಗಡೆ ಮಾಡುವಂತದ್ದು ಮಾಡ್ಲೇಬೇಕು. ಅವರಿಗೆ ಕಠಿಣ ಶಿಕ್ಷೆ ಅನ್ನುವಂಥದ್ದೆಲ್ಲ ಬರಲ್ಲ. ಕಠಿಣ ಶಿಕ್ಷೆ ಅವರು ಏನ್ ಮಾಡ್ಬೋದು ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಕಳಿಸಬಹುದು, ಅಷ್ಟೇ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಇದರಲ್ಲಿ ಇವರಿಗೆ ಯಾವುದೇ ಪ್ರೂಫ್ಗಳು ಸಿಗ್ಲಿಲ್ಲ. ಅವರಿಗೆ ಯಾವ ಇನ್ವೆಸ್ಟಿಗೇಷನ್ ಅಲ್ಲಿ ಕೂಡ ಪ್ರೂಫ್ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇದು. ಮತ್ತೆ ಇದರಲ್ಲಿ ಅವರು ಮಾಡಿರುವಂತದ್ದೇ ಇಲ್ಲ. ಅವರ ಫೇಸ್ಬುಕ್ ಐಡಿ ಡಿಲೀಟ್ ಆಗಿದೆ ಅದಕ್ಕಿಂತ ಮುಂಚೆ. ಎಲ್ಲವೂ ಕೂಡ ಇಲ್ಲಿ ಇರುವಾಗ ಇದರಲ್ಲಿ ಯಾವುದೇ ಆಧಾರಗಳಿಲ್ಲದೆ ಯಾರ ಬೇಗ ಕೂಡ ಶಿಕ್ಷೆ ವಿಧಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಥ್ಯಾಂಕ್ ಯು ಸರ್. ಅದೇ ರೀತಿ ಸಮಯದ ಅಭಾವ ತುಂಬಾನೇ ಇದೆ, ಆದ್ರೆ ಕರೆಗಳು ಬರ್ತದೆ. ಕೊನೆಯದಾಗಿ ಒಂದು ಕರೆನ ನಾನು ಸ್ವೀಕಾರ ಮಾಡ್ತೀನಿ. ಈ ಒಂದು ವಿಚಾರವನ್ನ ಜನರ ಮುಂದೆ ಇಡಬೇಕಾಗಿತ್ತು. ಎಸ್ ಸರ್, ಕೊನೆಯದಾಗಿ ಒಂದು ಕರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ಓಕೆ ಸರ್, ಇದ್ದೀರಾ ಸರ್? ಓಕೆ, ಥ್ಯಾಂಕ್ ಯು. ಎಸ್ ಸರ್, ಎಸ್ ಮೇಡಮ್, ಕೊನೆಯದಾಗಿ ತಮ್ಮ ಒಂದು ವಿನಂತಿ, ತಮ್ಮ ಒಂದು ವಿಚಾರ ಕೊನೆಯದಾಗಿ ಜನರಿಗೆ, ಜೊತೆಗೆ ಜನಪ್ರತಿನಿಧಿಗಳಿಗೆ, ಎಲ್ರಿಗೂ ಕೂಡ. ಎಸ್ ಮೇಡಮ್, ಆದಷ್ಟು ಬೇಗ ನನಗೆ ಒಂದು ಬಿಡುಗಡೆ ಮಾಡಿಸ್ಬೇಕು ಅಂತ ಕೇಳಿಕೊಳ್ತೇನೆ ಅಷ್ಟೇ. ಜನಪ್ರತಿನಿಧಿಗಳಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ ಮೇಡಮ್? ನೇರವಾಗಿ ಇಲ್ಲಿಂದ ನಾನು ಕೇಳ್ತಾ ಇದ್ದೇನೆ. ಸಂಸದರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ನನಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಅಷ್ಟೇ ಕೇಳ್ತಾನೆ. ಎಷ್ಟು ಅಲೆದಾಡಿದ್ದೀರಾ ಆ ಒಂದು ವಿಚಾರವನ್ನು ಕೂಡ ಜನರ ಮುಂದೆ ಹೇಳಿ. ಯಾಕಂದ್ರೆ ಇಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ, ಅದರ ಮೇಲೆ ಯಾವುದಕ್ಕೂ ಕೂಡ ನಮ್ಮ ಸಮಾಜ ಇರುವಂತದ್ದು, ಅಲ್ಲಿ ನಿಂತಿರುವಂತದ್ದು ನಮ್ಮ ಸಮಾಜ. ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂತದ್ದು. ಯಾಕಂದ್ರೆ ತಾವು ಪಡ್ತಾ ಇರುವಂತಹ ಕಷ್ಟ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಎಸ್ ಮೇಡಮ್, ಏನ್ ಹೇಳಿಕ್ಕೆ ಇಷ್ಟ ಕೊನೆಯದಾಗಿ? ಅದೇ ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಷ್ಟೇ ಕೇಳ್ತೇನೆ. ಓಕೆ, ನಿಮ್ಗೆ ನಂಬಿಕೆ ಇದೆ ತಮ್ಮ ಗಂಡ ಬರ್ತಾರೆ ಅನ್ನುವಂಥದ್ದು? ನಂಬಿಕೆ ಇದೆ. ಅದೇ ನಂಬಿಕೆಯಲ್ಲಿ ನಾವುಗಳು ಕೂಡ ಇದ್ದೇವೆ ಮೇಡಮ್. ಅದೇ ನಂಬಿಕೆಯಲ್ಲಿ ನಾವುಗಳು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದ್ದೇವೆ. ನಮ್ಮ ಕಷ್ಟ ಕಾಲದಲ್ಲಿ ಅವರುಗಳು ನಮ್ಮ ಜೊತೆ ನಿಲ್ತಾರೆ ಅನ್ನುವಂಥದ್ದು. ಸೊ ಇದು ನಮ್ಮವರು ಹೊಟ್ಟೆಪಾಡಿಗೋಸ್ಕರ ಹೊರದೇಶಗಳಿಗೆ ಹೋಗಿ ಪ್ರಾಮಾಣಿಕತೆಯಿಂದ ದುಡಿಬೇಕು ಅನ್ನುವಂಥ ಆಸೆ, ಆಕಾಂಕ್ಷೆ, ಕನಸುಗಳನ್ನು ಹೊರಸ್ಕೊಳ್ತಾರೆ. ಜೊತೆಗೆ ಅಲ್ಲಿ ಯಾರೋ ಮಾಡಿರುವಂತಹ ಕಿಡಿಗೇಡಿಗಳು ಮಾಡಿರುವಂತಹ ಕುತಂತ್ರದಿಂದ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂತಹವರು ನಮ್ಮವರು ಶೈಲೇಶ್ ಅವರು, ಬಿಕರ್ನಕಟ್ಟೆಯ ಶೈಲೇಶ್ ಅವರು. 1 ವರ್ಷ 8 ತಿಂಗಳಿಂದ ಈ ಪ್ರಕರಣ ಇದೆ ಅಂತ ಬಂದಾಗ ಯಾಕೆ ಮುನ್ನೆಲೆಗೆ ಬಂದಿಲ್ಲ ಅಂತ ಬಂದಾಗ ಈ ಒಂದು ಕುಟುಂಬ ಅಸಹಾಯಕತೆಯಿಂದ ಕೆಲಸವನ್ನ ಮಾಡಿತ್ತು. ಕಾನೂನಾತ್ಮಕವಾಗಿರುವಂತಹ ಯಾವ ರೀತಿಯ ಹೋರಾಟಗಳನ್ನ ಮಾಡಬೇಕು ಅದೆಲ್ಲವೂ ಕೂಡ ಮಾಡಿತ್ತು. ವಿದೇಶಾಂಗ ಸಚಿವರು, ವಿದೇಶಾಂಗ ಇಲಾಖೆ ಎಲ್ಲವನ್ನೂ ಕೂಡ ಸಂಪರ್ಕ ಮಾಡಿತ್ತು. ಆದ್ರೆ ಅಲ್ಲಿಂದ ಸಿಕ್ಕಿರುವಂತದ್ದು ಬಿಗ್ ಝೀರೋ ಅನ್ನುವಂಥದ್ದು. ಇದು ನಿಜವಾಗ್ಲೂ ತುಂಬಾ ಬೇಸರದ ಸಂಗತಿ. ಜೊತೆಗೆ ಹೆಮ್ಮೆ ಇದೆ. ಕೆಲಸವನ್ನ ಮಾಡ್ತೀರಾ ಸರ್ ಮಾನ್ಯ ಸಂಸದರು, ಬಿಜೆಪಿಯ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಈ ಒಂದು ವಿಚಾರದಲ್ಲಿ ಇನ್ನಷ್ಟು ಒಂದು ಪವರ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಈ ಒಂದು ಕೆಲಸ ಆದಷ್ಟು ಬೇಗ ಆಗ್ತಾ ಇತ್ತು ಅನ್ನೋ ಒಂದು ನಂಬಿಕೆ. ಜೊತೆಗೆ ಆ ನಂಬಿಕೆ ಇನ್ನಷ್ಟು ಇದೆ ನಮ್ಮಲ್ಲಿ. ತಾವು ಇಚ್ಛಾಶಕ್ತಿಯಿಂದ ತಾವು ಇನ್ನಷ್ಟು ತಮ್ಮ ಪವರ್ ಅನ್ನ ಬಳಕೆ ಮಾಡಿಕೊಂಡು ಈ ಒಂದು ನೊಂದ ಅಸಹಾಯಕ ಮಹಿಳೆಗೆ ಜೊತೆಗೆ ಅವರ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಬೇಕಾಗಿ ನಾವು ಕೇಳ್ಕೊಳ್ತೇವೆ ಈ ಮೂಲಕ. ಜೊತೆಗೆ ಈ ಒಂದು ವಿಚಾರಗಳು ಆದಾಗ ನಾವು ಕೂಡ ನಿನ್ನೆ ಪ್ರೆಸ್ ಮೀಟ್ ಅನ್ನ ನೋಡಿದಾಗ, ಪತ್ರಿಕಾಗೋಷ್ಠಿಯನ್ನು ನೋಡಿದಾಗ ಏನಪ್ಪ ಈ ರೀತಿ ಇನ್ನೊಂದು ಪ್ರಕರಣ ಇದೆ ನಮ್ಮ ಕರಾವಳಿ ಭಾಗದಲ್ಲಿ, ಮಂಗಳೂರಿನಲ್ಲಿ ಹರೀಶ್ ಬಂಗೇರ್ ಅವರ ಪ್ರಕರಣ ನಡೆದಾಗ ಬೇಸರ ಆಗಿತ್ತು. ಯಾಕಂದ್ರೆ ಏನೂ ತಪ್ಪು ಮಾಡದೆ ಅಲ್ಲಿ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಂತಹ ಹರೀಶ್ ಬಂಗೇರ್ ಅವರು ನಮ್ಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು. ಅದನ್ನ ಇದೀಗ ಮತ್ತೊಂದು ಪ್ರಕರಣ ಈ ರೀತಿ ಆಗ್ತಾ ಇದೆ ಅಂತ ಬಂದಾಗ ಅತ್ಯಂತ ಬೇಸರ.
ದಯಮಾಡಿ ಈ ರೀತಿ ಅನ್ಯಾಯ ಆಗಬಾರದು, ಯಾರಿಗೂ ಕೂಡ ತಪ್ಪು ಮಾಡದವರಿಗೆ ಯಾವತ್ತೂ ಕೂಡ ಅನ್ಯಾಯ ಆಗಲೇಬಾರದು. ಅದರಲ್ಲೂ ಕೂಡ ನಮ್ಮ ತುಳುವರು ಹೊರದೇಶದಲ್ಲಿದ್ದಾರೆ. ಸೊ ಹಾಗಾಗಿ ಶೈಲೇಶ್ ಅವರನ್ನು ಆದಷ್ಟು ಬೇಗ ಬಿಡುಗಡೆ ಆಗ್ಬೇಕು ಅನ್ನೋಂಥದ್ದು ನಮ್ಮ ಕಳಕಳಿ. ಹಾಗಾಗಿ ಇವತ್ತಿನ ಒಂದು ಜಾಗೃತಿಯ ಕಾರ್ಯಕ್ರಮ ಜನರ ಮುಂದೆ ಈ ವಿಚಾರವನ್ನ ಇಟ್ಟಿದ್ದೇವೆ. ಹೊರದೇಶದಲ್ಲಿರುವಂತಹ ನಮ್ಮ ಕುಡ್ಲ ವಾಹಿನಿಯ ವೀಕ್ಷಕರು ಕೂಡ ದಯಮಾಡಿ ಈ ಒಂದು ವಿಚಾರದಲ್ಲಿ ಶೈಲೇಶ್ ಅವರ ಜೊತೆಯಾಗಿ ಅವರ ಕುಟುಂಬದ ಜೊತೆಯಾಗಿ ತಾವುಗಳು ನಿಲ್ಬೇಕು ಅನ್ನುವಂಥದ್ದು ನಾವುಗಳು ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ್ಲೂ ಕೂಡ ನಾವು ಪೇಜ್ಗಳನ್ನ ಹರಿಬಿಟ್ಟಾಗ ಹೊರದೇಶದಲ್ಲಿರುವಂತಹವರು ನಮ್ಮ ಭಾರತೀಯರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ, ನಮಗೆ ಮೆಸೇಜ್ಗಳನ್ನ ಹರಿಬಿಟ್ಟಿದ್ದಾರೆ, ಹೇಳಿದ್ದಾರೆ ನಾವುಗಳು ಇದ್ದೇವೆ ಇವುಗಳ ಜೊತೆ ಅನ್ನುವಂಥದ್ದು. ಆದ್ರೆ ನಮ್ಮ ಹೆಸರನ್ನ ರಿವೀಲ್ ಮಾಡಬೇಡಿ ದಯಮಾಡಿ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಹಾಗಾಗಿ ಹೆಸರುಗಳನ್ನು ರಿವೀಲ್ ಮಾಡಲ್ಲ, ಆದ್ರೆ ನಿಮ್ಗಳ ಮೇಲೆ ನಂಬಿಕೆ ಇದೆ ಸರ್. ಶೈಲೇಶ್ ಅವರು, ಅವರ ಪತ್ನಿ, ಮಕ್ಕಳು ಕಾಯ್ತಾ ಇದ್ದಾರೆ ಶೈಲೇಶ್ ಅವರಿಗೋಸ್ಕರ. ಶೈಲೇಶ್ ಅವರನ್ನ ಸುರಕ್ಷಿತವಾಗಿ ಊರಿಗೆ ಕಳಿಸುವಂತಹ ಪುಣ್ಯದ ಕೆಲಸವನ್ನ ಹೊರದೇಶದಲ್ಲಿರುವಂತಹ ನಮ್ಮ ಭಾರತೀಯರು ಮಾಡ್ತೀರಾ ಅನ್ನುವಂತಹ ನಂಬಿಕೆ ಇದೆ. ಆ ನಂಬಿಕೆಯಿಂದ ಈ ಕಾರ್ಯಕ್ರಮವನ್ನ ಕೊನೆಗೊಳಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಊರಿನವರು ಕೂಡ ಇಚ್ಛಾಶಕ್ತಿಯನ್ನ ಬಳಸಿಕೊಂಡು ಶೈಲೇಶ್ ಅವರ ನಮ್ಮ ಊರಿಗೆ ಬರುವಂತಹ ಒಳ್ಳೆಯ ಕೆಲಸವನ್ನ ಮಾಡ್ತೀರಾ ಅನ್ನುವಂಥದ್ದು ನಮಗೆ ನಂಬಿಕೆ ಇದೆ. ಧನ್ಯವಾದಗಳು. ನಮ್ಮ ಜೊತೆ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸಿರುವಂತಹವರು ವಕೀಲರು ಶ್ರೇಯಸ್ ಅವರು. ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷರು ಕೊಟ್ಟಾರಿ ಸಮಾಜ ಸುಧಾರಕರ ಸಂಘದ ಜಿತೇಂದ್ರ ಕೊಟ್ಟಾರಿ ಅವರು ಈ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಕ್ಕೆ, ಜೊತೆಗೆ ಈ ಒಂದು ಮಹಿಳೆಯ ಒಂದು ಅಸಹಾಯಕತೆಗೆ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಜೊತೆ ಕವಿತಾ ಶೈಲೇಶ್ ಕೊಟ್ಟಾರಿ ಅವರು. ಮೇಡಮ್, ಎಸ್, ದೇವರಿದ್ದಾರೆ, ಎಲ್ಲವೂ ಕೂಡ ಸರಿ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಅಂಡ್ ಆದಷ್ಟು ಬೇಗ ತಮ್ಮ ಗಂಡ ಊರಿಗೆ ಸುರಕ್ಷಿತವಾಗಿ ಬರ್ತಾರೆ. ಅಂಡ್ ಈ ಒಂದು ಕೇಸ್ ಏನಿದೆ, ಈ ಒಂದು ವಿಚಾರ ಸುರಕ್ಷಿತವಾಗಿ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ದೇವರಿದ್ದಾರೆ. ಎಸ್ ಮೇಡಮ್. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು